Yes, Hare Krishna. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 16 ದೈವಾಸುರ ಸಂಪದ್ ವಿಭಾಗ ಯೋಗ, ದೈವಿ ಹಾಗೂ ಆಸುರಿ ಸ್ವಭಾವ. ನೋಡಿ ಹೇಗೆ ಅಂದ್ರೆ, ಈಗ ನಮಗೆ ಯಾರಿಗಾದ್ರೂ ಆಸುರಿ ಸ್ವಭಾವ ಬೇಕಾ, ದೈವಿ ಸ್ವಭಾವ ಬೇಕಾ? ನಮ್ಮ ಇಚ್ಛೆಯಂತೆ ನಮ್ಮ ಆಕ್ಚುಲಿ ನಮ್ಗೆ ಆಗ್ಲಿ ನಮ್ಮ ಮಕ್ಕಳ ಹತ್ರ ಯಾವ ಸ್ವಭಾವ ಇರ್ಬೇಕು ನಮ್ಗೆ ಇಚ್ಛೆ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ದೈವಿ ಬೇಕಲ್ಲ, ದೈವಿ ಸ್ವಭಾವ ಬೇಕಲ್ಲ. ಆದ್ರೆ ಸುಲಭವ ದೈವಿ ಸ್ವಭಾವ ಬರ್ಲಿಕ್ಕೆ? ಇಲ್ಲ ಗುರುಜಿ, ಕಷ್ಟ ಉಂಟಲ್ಲ? ಉಂಟು ಗುರುಜಿ, ತುಂಬಾ ಕಷ್ಟ ಉಂಟು. ಎಸ್, ಇಚ್ಛೆ ಉಂಟು ನಮ್ಗೆ, ಆದ್ರೆ ಸ್ವಲ್ಪ ಕಷ್ಟ. ಎಸ್, ಈಗ ನಾವು ಹೋಗುವ ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು ಈಗ ಹೇಗಂದ್ರೆ, ಈಗ ತಂದೆ ತಾಯಿ ಮಕ್ಕಳ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡ್ತಾರೆ, ನನ್ನ ಮಗ ಹಾಗೆ, ನನ್ನ ಮಗಳು ಹೀಗೆ ಅಂದ್ರೆ ಹೊಗಳುವಂಥದ್ದು ದೈವಿ ಸ್ವಭಾವಗಳು. ಅದು ಗುಣ ಉಂಟು, ಇದು ಗುಣ ಉಂಟು, ಇದು ಗುಣ ಉಂಟು ಈ ರೀತಿ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಉಂಟು, ಕೆಲವು 1-2 ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಭಕ್ತರು ಮಾಡಿದ್ರೆ ಎಲ್ಲ ಗುಣ ಬರ್ತದೆ ಅಂತ. ಹೀಗೆ ಅಂದ್ರೆ ಬ್ರಹ್ಮನ ಹತ್ರ 50 ಗುಣ ಉಂಟು, ಅವು ಜೀವತತ್ವ. ಪ್ರಭುಪಾದ ಹೇಳಿದ್ರೆ ಯಾವಾಗ ನಾವು ಭಕ್ತರಾಗ್ತಾರೆ ಆಗ ಈ ಬ್ರಹ್ಮನಲ್ಲಿದ್ದ ಎಲ್ಲ ಗುಣಗಳು ಬರ್ತದಂತೆ, 50 ಗುಣ. ಶಿವನ ಹತ್ರ ಇರುವಂತ 55. ಶಿವನ ಐದರ ಜೀವತತ್ವನ ಅವ್ರು ವಿಷ್ಣು ತತ್ವ ಇನ್ ಬಿಟ್ವೀನ್. ಮತ್ತೆ ಎಲ್ಲ ವಿಷ್ಣು ಹತ್ರ ಇರುವಂತದ್ದು 60 ಗುಣಗಳು. ಕೃಷ್ಣನ ಹತ್ರ 64 ಎಕ್ಸ್ಟ್ರಾ ಉಂಟು. ವೇಣು ಮಾಧುರ್ಯ, ರೂಪ ಮಾಧುರ್ಯ, ಲೀಲಾ ಮಾಧುರ್ಯ, ಭಕ್ತ ಮಾಧುರ್ಯ. ಹಾಗೆ ಅವನನ್ನು ಭಗವಾನ್ ಅಂತ ಹೇಳುವಂಥದ್ದು. ಏತೆ ಚಾಂಸ ಕಲಾವಂಶ ಕೃಷ್ಣ ಅಂತೂ ಭಗವಾನ್ ಸ್ವಯಂ, ಭಾಗವತಮಲ್ಲಿ ಉಂಟು. ಹಾಗೆ ಈಗ ಬ್ರಹ್ಮನಲ್ಲಿದ್ದ 50 ಗುಣಗಳು ನಮಗೆ ಹೋಗ್ಬೋದು. ಇದಕ್ಕೆ ನಾವು ಭಕ್ತಿಯನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಭಕ್ತಿಯಲ್ಲಿ ಸೀರಿಯಸ್ ಆಗಿಕೊಂಡ್ರೆ ಅದು ಬರ್ತದೆ. ಅಂದ್ರೆ ಈಗ ಶುದ್ಧ ಭಕ್ತರ ಹತ್ರ 50 ಗುಣಗಳು ಫುಲ್ ಇರ್ತದೆ. ನಮ್ಮಲ್ಲಿ ಪ್ರಭುಪಾದ ಹೇಳ್ತಾರೆ ಸ್ವಲ್ಪ ಮಾತ್ರಕ್ಕೆ ಬಂದರೂ ಕೂಡ ಸಾಕಂತ. ಸ್ವಲ್ಪ ರಿಫ್ಲೆಕ್ಷನ್ ಸ್ವಲ್ಪ ಬಂದ್ರೆ ಸಾಕು. ಎಸ್, ಮೊದಲ 3 ಶ್ಲೋಕ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತ ದಾನಂ ದಮಶ್ಚ ಯಜ್ಞಶ್ಚ ಸ್ವ ಅಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಸ್ ತ್ಯಾಗ ಶಾಂತಿ ಅಪೇಶುನಂ ದಯಾಭೂತೇಷು ಅಲೋಲುಪ್ತ್ವಂ ಮಾರ್ದವಂ ಹ್ರೀರ್ ಅಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ ನ ಅತಿಮಾನಿತ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ದೇವೋತ್ತಮ ಪರಮೇಶ್ವರ ಹೀಗೆ ಹೇಳಿದನು. ಭರತ ವಂಶದವನಾದ ಅರ್ಜುನನೇ, ಅಭಯ ಅಸ್ತಿತ್ವ ಶುದ್ಧಿ, ದಿವ್ಯಜ್ಞಾನ ಬೆಳೆಸಿಕೊಳ್ಳುವುದು, ದಾನ ಆತ್ಮಸಮ್ಮಯ, ಯಜ್ಞ ವೇದಾಧ್ಯಯನ, ತಪಸ್ಸು ಸರಳತೆ, ಅಹಿಂಸೆ ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ ಶಾಂತಿ, ತಪ್ಪು ಹುಡುಕದಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಸೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದು. ಎಂತ ಗೌರವ? 1 ನಿಮಿಷ, ಲಾಸ್ಟ್ ಸೆಂಟೆನ್ಸ್ ಕಟ್ ಆಗಿ. ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಿಗೆ ಇರುತ್ತದೆ. ನೋಡಿ, ಇದೆಲ್ಲ ದೈವಿ ಗುಣಗಳು. ಎಸ್, ಈಗ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ತುಂಬಾ ಮುಖ್ಯ, ಸ್ವಲ್ಪ ಟೈಮ್ ಹೋಗ್ತದೆ ಇದಕ್ಕೆ, ಅಂದ್ರೆ ಡೀಟೇಲ್ ಆಗಿ ಹೇಳುವ. ಯಾಕೆಂದ್ರೆ ದೈವಿ ಗುಣಗಳು, ಆಸುರಿ ಗುಣಗಳು ನಾವು ಫಾಸ್ಟ್ ಮಾಡ್ಬೋದು, ಅದು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಂತೆಲ್ಲ. ಅಂದ್ರೆ
ಸ್ವಲ್ಪ ಮಾಡ್ಬೋದು. ಇದು ಅಂದ್ರೆ ದೈವಿ ಗುಣ. ದೈವಿ ಗುಣ ಇಂಪಾರ್ಟೆಂಟ್. ದೈವಿ ಗುಣದ ಬಗ್ಗೆ ನಾವು ಸ್ವಲ್ಪ ತಿಳಿಯುವ. ಫಸ್ಟಿಗೆ ಅಭಯಂ. ಅಭಯಂ ಅಂದ್ರೆ ಅಂತ ಫಿಯರ್ಲೆಸ್ನೆಸ್, ಭಯ ಇಲ್ಲ. ಅಂದ್ರೆ ಭಯ ಇಲ್ಲ ಅಂದ್ರೆ ಎಂತ, ಇದರ ಮೀನಿಂಗ್ ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್ ಆಗುವಂಥದ್ದು. ಟೋಟಲಿ ಇದಕ್ಕೆ ಹೇಳುವಂಥದ್ದು ಅಭಯ. ಈಗ ನಾವು ಅಭಯ ಸ್ಟೇಜ್ ಅಲ್ಲಿ ಇಲ್ಲ. ನಾವು ಟೋಟಲ್ ಕೃಷ್ಣನ ಮೇಲೆ ಡಿಪೆಂಡ್ ಆಗಿದ್ದೇವಾ? ಇಲ್ಲ. ಡಿಪೆಂಡ್ ಆಗುದಂದ್ರೆ ಈಗ ಪ್ರಹ್ಲಾದ್ ಮಹಾರಾಜ್ 5 ವರ್ಷದ ಬಾಲಕ, ಅವರಿಗೆ ಎಂತ ಮಾಡಿದ್ರು? ಅವನ ತಂದೆ ಹಿರಣ್ಯಕಶಿಪು ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ, ಆನೆಯಿಂದ ತೊಳಿಲಿಕ್ಕೆ ನೋಡಿದ, ಆವಿನಿಂದ ಸಾಯಿಸ್ಲಿಕ್ಕೆ ನೋಡಿದ, ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ನೀರಿಗೆ ಹಾಕ್ಲಿಕ್ಕೆ ನೋಡಿದ, ಇಂಥದ್ದು ಈ ಎಣ್ಣೆಗೆ ಹಾಕ್ಲಿಕ್ಕೆ ನೋಡಿದ, ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿದ. ಆದರೆ ಪ್ರಹ್ಲಾದ್ ಮಹಾರಾಜ್ ಅಭಯ ಸ್ಟೇಜ್ ಅಲ್ಲಿ ಇದ್ದಾರೆ. ಅಂದ್ರೆ ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ, ಇದು ಅವರ ಸ್ಲೋಗನ್. ರಾಕೆ ಕೃಷ್ಣ ಮಾರೇಕೆ ಅಂದ್ರೆ ಈಗ ಕೃಷ್ಣ ನಮ್ಮನ್ನು ಸಾಯಿಸ್ಲಿಕ್ಕೆ ಇದ್ರೆ ಯಾರಿಗೂ ಕೂಡ ಬದುಕಲಿಕ್ಕೆ ಆಗುದಿಲ್ಲ. ಕೃಷ್ಣ ನಮ್ಮನ್ನು ಬದುಕಲಿದ್ರೆ ಯಾರಿಗೂ ಕೂಡ ನಮ್ಮನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ. ಶುದ್ಧ ಭಕ್ತರು ಅಂದ್ರೆ ಟೋಟಲಿ ಸರೆಂಡರ್ ಕೃಷ್ಣನ ಮೇಲೆ, ಟೋಟಲಿ. ಅವ್ರು ಹೇಗಂದ್ರೆ ಸಾವನ್ನು ಕರೀತಾರೆ. ಈಗ ಹೇಗಂದ್ರೆ ಕುಲಶೇಖರ ರಾಜ ಈ ರಾಮಾನುಜ ಸಂಪ್ರದಾಯದಲ್ಲಿ ಬರುವಂಥದ್ದು, ಶ್ರೀ ಸಂಪ್ರದಾಯದಲ್ಲಿ ಮುಕುಂದ ಮಾಲಸೋತದಲ್ಲಿ ಕುಲಶೇಖರ ರಾಜ ಅಂತ ಹೇಳುವಂಥದ್ದು, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಆದೈವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕವವಾತ ವಿತ್ತೋ ಕಂಠಾವರೋಧನ ಸ್ಮರಣಂ ಕುತಸ್ತೆ. ಅಂದ್ರೆ ಈ ಹಂಸ ಹೇಗೆ ತಾವರ ದಂಟನ್ನು ಅಂಟಿಕೊಂಡಿದೆ, ಅದೇ ರೀತಿ ನನ್ನ ಮನಸ್ಸು ಟೋಟಲ್ ನನ್ನ ಕೃಷ್ಣ ಪಾದದಲ್ಲಿ ಅಂಟಿಕೊಂಡಿದೆ. ನನಗೀಗ ಸಣ್ಣ ಪ್ರಾಯ, ಈಗ ನನ್ನ ಗಂಟಲಲ್ಲಿ ವಾತಪಿತ್ತ ಕಫ ಇಲ್ಲ, ಹಾಗಾಗಿ ಈ ಕೂಡಲೇ ನನ್ನನ್ನು ಸಾಯಿಸು. ಪ್ರಾಯದ ಮೇಲೆ ವಾತಪಿತ್ತ ಕಫ ಬರ್ತದೆ, ಈಗ ನನಗೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗ್ತಾ ಉಂಟು, ಈ ಕೂಡಲೇ ಸಾಯಿಸು. ಅಭಯಂ. ನಾವು ನೋಡಿ ಸಾವು ಈಗ ಬಂದ್ರೆ, ಈಗ ಸಪೋಸ್ ಈಗ ನಾನು ಕೂತಿದ್ದೇನೆ, ಇಲ್ಲ ಎಂತಾದ್ರು ಹಾರ್ಟ್ ಅಟ್ಯಾಕ್ ಆಯ್ತು, ನಾನು ಇಮಿಡಿಯೇಟ್ ಬನ್ನಿ ಬನ್ನಿ ನನ್ನ ಹಾಸ್ಪಿಟಲ್ ಕೊಂಡೋಗಿ ನನಗೆ ಬದುಕಬೇಕು ಈ ರೀತಿ ನಾವು ಹೇಳ್ತೇವೆ. ಅದು ಶುದ್ಧ ಭಕ್ತರು ಅಂತ ಸಾವನ್ನು ಕರೆಯುವಂಥದ್ದು. ಯಾಕೆಂದ್ರೆ ಅಭಯ ಸ್ಟೇಜಲ್ಲಿ ಟೋಟಲ್ ಕೃಷ್ಣ ಮೇಲೆ ಡಿಪೆಂಡ್ ಆಗಿದ್ದಾರೆ. ಟೋಟಲ್ ಕೃಷ್ಣ ಮೇಲೆ ಡಿಪೆಂಡ್ ಆದ ಮೇಲೆ ಈ ಬರುವಂಥದ್ದು, ಈ ಪಾಯಿಂಟ್ ಬರುವಂಥದ್ದು. ಹಾಗಾಗಿ ಈಗ ನೋಡಿ ಕ್ರಿಕೆಟ್ ಅಲ್ಲಿ ಕೆಲವೊಮ್ಮೆ ಎಂತ ಆಗ್ತದೆ, ಈ ಒಳ್ಳೆ ನಂಬರ್ 1 ಬೌಲರ್ ಆದ್ರೆ, ಯಾರ್ಕ್ ಹಾಕುದಲ್ಲಿ ಒಳ್ಳೇದಿದ್ರೆ, ಎದುರು ಬ್ಯಾಟ್ಸ್ಮನ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಆದ್ರೆ ಓಪನರ್ ಅವ ಆಗ್ತಾನೆ, ಕ್ಲೀನ್ ಬೌಲ್ಡ್ ಆಗ್ತಾನೆ. ಅದೇ ರೀತಿ ಕೃಷ್ಣ ಎಂತ ಮಾಡಿದ್ದಾನೆ, ಫಸ್ಟ್ ಅಲ್ಲಿ ನಮ್ಮನ್ನು ಕ್ಲೀನ್ ಬೌಲ್ಡ್ ಮಾಡಿದ್ದಾನೆ. ಎಸ್, ಅಭಯ ಉಂಟ ನಿನಗೆ? ಇಲ್ಲ. ದೇವಿ ಗುಣ ಇಲ್ಲ ನಿನ್ನದು. ನಾವು ರೆಡಿ ಆಗಿದ್ದೇವ? ಸಾವು ಬಂದ್ರೆ ಫೇಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ? ಇಲ್ಲ. ನೋಡಿ, ಈ ಲೆವೆಲ್ಗೆ ಬರ್ಬೇಕಿದ್ರೆ ನಾವು ಉನ್ನತ ಮಟ್ಟದ ಪ್ರಜ್ಞೆ ಇರಬೇಕು, ಕೃಷ್ಣ ಪ್ರಜ್ಞೆ. ಇಲ್ಲದೆ ಬರುವುದಿಲ್ಲ ಅದು. ಟೋಟಲ್ ಅಂದ್ರೆ ಪ್ಯೂರ್ ಡ್ಯೂಟಿ ಇರಬೇಕು, ಆಗ ಬರ್ತದೆ. ಪ್ಯೂರ್ ಡ್ಯೂಟಿ ಈಗ ಪ್ರಹ್ಲಾದ್ ಮಹಾರಾಜ್ ಪ್ಯೂರ್ ಡ್ಯೂಟಿ, ಕುಲಶೇಖರ ರಾಜ ಪ್ಯೂರ್ ಡ್ಯೂಟಿ, ಪ್ರಭುಪಾದ್ ಪ್ಯೂರ್ ಡ್ಯೂಟಿ, ಇವರೆಲ್ಲ ಅಭಯ ಸ್ಟೇಜಲ್ಲಿ ಅವರು ರೆಡಿ ಇದ್ದಾರೆ ಸಾವನ್ನು ಸ್ವೀಕರಿಸಲು. ಅಂದ್ರೆ ನಾರದ ಮುನಿ ಕೂಡ ಹೇಳುವಂಥದ್ದು, ನಾ ಜೀವೋ ನಾ ಮರ. ನಾ ಜೀವೋ ನಾ ಮರ ಅಂದ್ರೆ ಭಕ್ತ ಇಲ್ಲಿದ್ರು ಕೂಡ ಒಂದೇ, ಗೋಲೋಕ ಹೋದ್ರು ಕೂಡ ಒಂದೇ. ಯಾಕೆಂದ್ರೆ ಇಲ್ಲಿ ಕೂಡ ಅವ ಕೃಷ್ಣನ ಟೋಟಲ್ 24 ಗಂಟೆ ಸ್ಮರಣೆ ಇರ್ತಾನೆ, ಅಲ್ಲಿ ಹೋದ್ರು ಕೂಡ ಅದೇ ಮಾಡುವಂಥದ್ದು. ಹಾಗೆ ಅವನಿಗೆ ಇಲ್ಲಿ ಇರುವುದು ಅಲ್ಲಿ ಹೋಗುವುದು ಎರಡು ವ್ಯತ್ಯಾಸ ಇಲ್ಲ. ಅದು ನಮ್ಗೆ ಹಾಗೆ ಅಲ್ಲ. ನಮ್ಗೆ ಇದು ಇಲ್ಲಿರುವಂತ ನಮ್ಮ ಜೈಲು. ನಾವು ನಿಜವಾದ ಮನೆಗೆ ಹೋಗ್ಬೇಕು, ಎಲ್ಲಿ? ಕೃಷ್ಣನ ಧಾಮ. ಆದ್ರೆ ಶುದ್ಧ ಭಕ್ತರು ಆ ಜೈಲನ್ನು ಕೂಡ ಧಾಮ ಮಾಡ್ತಾರೆ. ಹೇಗೆ ಅಂದ್ರೆ ಯುಧಿಷ್ಠಿರ ಮಹಾರಾಜ್ ಹೇಳುವಂಥದ್ದು ವಿದುರನಿಗೆ, ಭಾಗವತ ಮೊದಲ ಸ್ಕಂದದಲ್ಲಿ ಉಂಟು, ಹೇಳುವಂಥದ್ದು, ವಿದುರ ಚಿಕ್ಕಪ್ಪ ಅವ ಯುದ್ಧ ಆಗುವಾಗ ತೀರ್ಥಯಾತ್ರೆಗೆ ಹೋಗಿರ್ತಾನೆ, ಮತ್ತೆ ಯುದ್ಧ ಆದ್ಮೇಲೆ ಬರ್ತಾನೆ. ಹಾಗೆ ಇವಾಗ ಕೇಳ್ತಾನೆ, ಎಲ್ಲಿ ಹೋಗಿ? ನಾನು ತೀರ್ಥಯಾತ್ರೆ. ಅದಕ್ಕೆ ಹೇಳೋದು, ತೀರ್ಥಂ ಕುರುವಂತಿ ತೀರ್ಥಾನಿ. ಶುದ್ಧ ಭಕ್ತರು ಎಲ್ಲಿದ್ದಾರೆ ಅದು ತೀರ್ಥ.
ಶುದ್ಧ ಭಕ್ತರು ತೀರ್ಥಯಾತ್ರೆಗೆ ಹೋಗ್ಬೇಕಂತಿಲ್ಲ, ಅವ್ರು ಇದ್ದ ಜಾಗ ತೀರ್ಥ ಆಗ್ತದೆ. ಹಾಗಾಗಿ ಫಸ್ಟ್ ನಾವು ಅಭಯ ಸ್ಟೇಜ್ಗೆ ಬರಬೇಕು. ಅಭಯ ಅಂದ್ರೆ ಎಸ್, ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್ ಆಗಬೇಕು ಫಸ್ಟ್. ಸೆಕೆಂಡ್ ಪಾಯಿಂಟ್, ಸತ್ವ ಸಂಶುದ್ಧಿ, ಅಸ್ತಿತ್ವದ ಶುದ್ಧ ಅಂದ್ರೆ ನಮ್ಮ ಈಗ ಪ್ರಜ್ಞೆ, ಪ್ಯೂರಿಟಿ ಇನ್ ಕಾನ್ಶಿಯಸ್ನೆಸ್. ಪ್ರಜ್ಞೆ ಅಂತ ಆಗಿದೆ, ಈಗ ಕಲುಷಿತ ಆಗಿದೆ. ಪ್ರಭುಪಾದ ಹೇಳುವಂಥದ್ದು, ಒಬ್ಬ ಭಕ್ತ ಇದ್ದಾನೆ, ಇನ್ನೊಂದು ಅಭಕ್ತ ಇದ್ದಾನೆ. ವ್ಯತ್ಯಾಸ ಎಂತ? ಅವ ಕೂಡ ಡ್ರೆಸ್ ಹಾಕಿದ್ದಾನೆ, ಇವ ಕೂಡ ಡ್ರೆಸ್ ಹಾಕಿದ್ದಾನೆ. ಅವ ಕೂಡ ಸ್ನಾನ ಮಾಡಿದ, ಇವ ಕೂಡ ಮಾಡಿದ್ದಾನೆ. ಅವ ಕೂಡ ತಿಂತಾ ಇದ್ದಾನೆ, ಇವ ಕೂಡ ತಿಂತಾ ಇದ್ದಾನೆ. ಎಲ್ಲ ಮಾಡುವುದು ಸೇಮ್. ಆದರೆ ಭಕ್ತನ ಪ್ರಜ್ಞೆ ಕೃಷ್ಣ ಪ್ರಜ್ಞೆ, ಅಭಕ್ತನ ಪ್ರಜ್ಞೆ ಬೇಡದೆಲ್ಲ ಉಂಟು. ಹಾಗಾಗಿ ನಾವೆಂತ ಮಾಡ್ಬೇಕು? ಈ ನಮ್ಮ ಪ್ರಜ್ಞೆಯನ್ನು ಕ್ಲೀನ್ ಮಾಡಬೇಕು. ಪ್ರಭುಪಾದ ಹೇಳುವಂಥದ್ದು, ಅವರ್ ಕಾನ್ಶಿಯಸ್ನೆಸ್ ಇಸ್ ಡರ್ಟಿ. ಡರ್ಟಿ ಅಂದ್ರೆ ಕ್ಲೀನ್ ಇಲ್ಲ, ಅಂದ್ರೆ ಗಲೀಜು ಉಂಟು. ಅದನ್ನು ನಾವು ಹೇಗೆ ಕ್ಲೀನ್ ಮಾಡುವಂಥದ್ದು? ಜಪದಿಂದ. ಈ ಹರೇ ಕೃಷ್ಣ ಮಂತ್ರವನ್ನು ನಾವು ಜಪಿಸುವುದರಿಂದ ಎಂತ ಆಗ್ತದೆ? ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗ್ತದೆ. ಮತ್ತೆ ನಮಗೆ ಕೃಷ್ಣನ ಮೇಲೆ ಆಕರ್ಷಣೆ ಬರ್ತದೆ. ಈಗ ಬರ್ತಾ ಇಲ್ಲ, ಈಗ ನಮಗೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಆಕರ್ಷಣೆ ಬರ್ತದೆ. ರೋಡಲ್ಲಿ ನಾವು ಇದನ್ನು ನೋಡುವಾಗ ಎಲ್ಲ ನೋಡುವಾಗ ನಮಗೆ ಆಕರ್ಷಣೆ ಬರ್ತದೆ. ಯಾಕೆ ಅಂದ್ರೆ ಪ್ರಜ್ಞೆ ಸರಿ ಇಲ್ಲ. ಇದು ದೈವಿ ಗುಣ. ಹಾಗಾಗಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಓಕೆ, ಸೆಕೆಂಡ್ ಪಾಯಿಂಟ್ ಆಯ್ತು. ಈಗ ಮೂರನೇ ಪಾಯಿಂಟ್, ಜ್ಞಾನ ಯೋಗ ವ್ಯವಸ್ಥಿತ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವಂಥದ್ದು, ಕಲ್ಟಿವೇಶನ್ ಆಫ್ ಸ್ಪಿರಿಚುವಲ್ ನಾಲೆಜ್. ದಿವ್ಯ ಜ್ಞಾನ ಅಂದ್ರೆ ಗೋಲೋಕದಿಂದ ಬರುವ ಜ್ಞಾನ, ಈ ಭಗವದ್ಗೀತೆ ದಿವ್ಯ ಜ್ಞಾನ. ಮತ್ತೆ ಇನ್ನೊಂದು ಎಂತ ದಿವ್ಯ ಜ್ಞಾನ? ನಾವು ಜಪ ಮಾಡ್ತೇವೆ, ಜಪ ಮಾಡುವಾಗ ನಾವು ಮಾಡಿದ ಜಪ ಕೃಷ್ಣನ ಗೋಲೋಕಕ್ಕೆ ಕನೆಕ್ಟ್ ಆಗ್ತದೆ. ಗೋಲೋಕೇರ ಪ್ರೇಮ ಧ್ವನಿ, ಇದು ಗೋಲೋಕದ ಧ್ವನಿ. ಡೈರೆಕ್ಟ್ ಇಂಟರ್ಮೀಡಿಯರ್ ಇಲ್ಲ, ಮಿಡಲ್ ಮ್ಯಾನ್ ಇಲ್ಲ, ನೀವು ಮತ್ತೆ ಕೃಷ್ಣ. ಹಾಗಾಗಿ ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಬೇಕು. ನೆಕ್ಸ್ಟ್ಗೆ ದಾನಂ. ದಾನಂ ಅಂದ್ರೆ ಯಾರಿಗೆ? ದಾನ ಚಾರಿಟಿ. ಯಾರು? ಗೃಹಸ್ಥನವರು ದಾನ ಮಾಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಗೃಹಸ್ಥ ಹೇಗಿರ್ಬೇಕಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡುವ ಮುಂಚೆ ಯಾವಾಗಲೂ ಊಟ ತಯಾರು ಮಾಡುವಾಗ, ಈಗ ಅವನ ಮನೇಲಿ 4 ಮಂದಿ ಇದ್ರೆ 2 ಮಂದಿಗೆ ಜಾಸ್ತಿಗೆ ಮಾಡ್ಬೇಕಂತೆ, 6 ಮಂದಿಗೆ ಮಾಡ್ಬೇಕಂತ. ಮತ್ತೆ ಮಧ್ಯಾಹ್ನ ಹೋಗಿ ಮನೆ ಹೊರಗೆ ಹೋಗಿ ಗೊಬ್ಬೆ ಹೊಡಿಬೇಕಂತೆ. ಎಂತ? ಯಾರಾದ್ರೂ ಹಸಿವಲ್ಲಿದ್ರೆ ಬನ್ನಿ ಬನ್ನಿ ಅಂತ ಇದು ಮಾಡ್ಬೇಕಂತ, ಗೃಹಸ್ಥನ ಕರ್ತವ್ಯ ಪ್ರಭುಪಾದ ಹೇಳ್ತಾರೆ. ಮತ್ತೆ ಆಗ ಯಾರಾದ್ರು ಬಂದ್ರೆ, ಈಗ 2 ಮಂದಿ 4 ಮಂದಿ ಬಂದ್ರು, 4 ಮಂದಿ ಬಂದ್ರೆ ಅವನ ಮನೇಲಿ 4 ಮಂದಿ ಇದ್ದಾರೆ, 2 ಎಕ್ಸ್ಟ್ರಾ ಮಾಡಿದ್ದಾನೆ. ಆಗ ಎಂತ ಮಾಡ್ಬೇಕು? 2 ಮಕ್ಕಳಿಗೆ ಕೊಡ್ಬೇಕಂತೆ, ಅವ ಸಪ್ರೇಟ್ ಮಾಡಿ ಮತ್ತೆ ತಿನ್ಬೇಕಂತ ಪ್ರಭುಪಾದ ಹೇಳ್ತಾರೆ. ಅವ ಮತ್ತೆ ಗಂಡ ಮತ್ತೆ ಹೆಂಡತಿ. ಇದು ನಾವಂದ್ರೆ ಚಾರಿಟಿ ಮಾಡ್ಬೇಕು. ನಾವೆಂತಂದ್ರೆ ಈಗ ನಾನು ನನ್ನದು ಅಲ್ಲ, ದಾನ. ಇದು ಕೂಡ ದೈವಿ ಗುಣ. ನೆಕ್ಸ್ಟ್ ದಮಶ. ದಮಶ ಅಂದ್ರೆ ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್, ಎಸ್ಪೆಷಲಿ ಸೆಕ್ಸ್ ಲೈಫ್. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆಯ ಮಗುವನ್ನು ಹುಟ್ಟಿಸಲಿಕ್ಕೆ ಮಾತ್ರ ಸೆಕ್ಸ್ ಮಾಡಬೇಕು. ಇದು ಹೇಗೆ ಅಂದ್ರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಪ್ರಭುಪಾದ ಇದು ಗುರು, ಅವರು ನೈಷ್ಠಿಕ ಬ್ರಹ್ಮಚಾರಿ. ಅವರು ಹೇಳುವಂಥದ್ದು, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ, 100 ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸಿದ್ಧ, ಆದ್ರೆ ನನ್ನ ಮಕ್ಕಳು ಕೃಷ್ಣ ಪ್ರಜ್ಞೆ ಬರ್ತಾ ಇರೋ ಗ್ಯಾರಂಟಿ ಇಲ್ಲ, ಅದಕ್ಕೆ ನಾನು ಆಗುವುದಿಲ್ಲ. ಇದರ ಅರ್ಥ ಎಂತ? ಮಗುವನ್ನು ಹುಟ್ಟಿಸಿದ ಮೇಲೆ ಅವನನ್ನು ನಾವು ಕೃಷ್ಣ ಪ್ರಜ್ಞೆ ತರಬೇಕು. ಇದು ನಮ್ಮ ಜವಾಬ್ದಾರಿ. ಹಾಗೆ ಧಮಶ್ಚ. ನೆಕ್ಸ್ಟ್ ಯಜ್ಞಶ್ಚ. ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್. ಇದು ಕೂಡ ಗೃಹಸ್ಥನವರು. ಕಲಿಯುಗಕ್ಕೆ ಯಾವ ಯಜ್ಞ? ಹರಿನಾಮ ಸಂಕೀರ್ತನ. ಹರಿನಾಮ 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 ಏವ ಕೇವಲಂ ಕಲೋನಾಸಿ ಏವನಾಸಿ ಗತಿರನ್ಯತ. ಅಂದ್ರೆ ನಾವು ಹರಿನಾಮ ಮಾಡಿದ್ರೆ ಎಸ್ ಸಾಕು. ನೆಕ್ಸ್ಟ್ ಸ್ವ ಅಧ್ಯಾಯ ಅಂದ್ರೆ ವೇದಾಧ್ಯಯನ. ವೇದಾಧ್ಯಯನ ಅಂತ ಇದು ಯಾರಿಗೆ? ಬ್ರಹ್ಮಚಾರಿಗೆ.
ಬ್ರಹ್ಮಚಾರಿ ಸ್ವಲ್ಪ ಜಾಸ್ತಿ ಕಲಿಬೇಕು. ನೆಕ್ಸ್ಟ್ ಬರುವಂತ ತಪಸ್ಸು. ತಪಸ್ಸು ಅಂದ್ರೆ ಸ್ವಲ್ಪ ನಾವು ಆಸ್ಟಿರಿಟಿ ಮಾಡಬೇಕು. ನಮ್ಮ ಬಾಡಿ, ಮೈಂಡ್ ಮತ್ತೆ ಟಂಗ್. ಮೈನ್ ಟಂಗ್ ಅಂತ ಅಂದ್ರೆ ನಾಲಿಗೆಯಲ್ಲಿ ಪ್ರಭುಪಾದ ಹೇಳುವಂತ ಎಲ್ಲದಕ್ಕೂ ಕಾರಣ ನಾಲಿಗೆ ಅಂತೆ. ಎಂತ ನಾಲಿಗೆಯಲ್ಲಿ ಎಲ್ಲ ಕೆಟ್ಟದನ್ನು ತಿನ್ನುವಂಥದ್ದು. ನಾವು ಕೃಷ್ಣ ಪ್ರಸಾದ ತಿನ್ಬೇಕು, ಮತ್ತೆ ಕೆಟ್ಟದನ್ನು ಮಾತಾಡುವಂಥದ್ದು, ಕೃಷ್ಣನ ಬಗ್ಗೆ ಮಾತಾಡ್ಬೇಕು, ಡವಟೇಲ್ ಮಾಡ್ಬೇಕು ಅಷ್ಟೇ. ಕೃಷ್ಣ ಪ್ರಸಾದ ತಿನ್ನಿ, ಕೃಷ್ಣನ ಬಗ್ಗೆ ಮಾತಾಡಿ, ಆಗ ನಾಲಿಗೆ. ಇಲ್ಲದ ನಾಲಿಗೆ ಅಂತ ನಾಲಿಗೆದು ಬಿಸ್ನೆಸ್ ಇದೆ, ಬೇಡದು ಮಾಡುವಂಥದ್ದು. ಎಲ್ಲದಕ್ಕೂ ಕಾರಣ ನಾಲಿಗೆ ಅಂತೆ. ನಾಲಿಗೆಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲವನ್ನು. ಹಾಗಾಗಿ ಈ ರೀತಿ ಮಾಡ್ಬೇಕು ನಾವು. ಮತ್ತೆ ಆರ್ಜವಂ. ಆರ್ಜವಂ ಅಂದ್ರೆ ಸರಳತೆ, ಸಿಂಪಲ್ ಆಗಿರ್ಬೇಕು, ಸ್ಟ್ರೈಟ್ ಫಾರ್ವರ್ಡ್. ಈಗ ನೋಡಿ, ಕ್ಲಾಸ್ ಮಾಡ್ತೇನೆ, ಕ್ಲಾಸ್ ಮಾಡುವಾಗ ಎಂತ ಕೆಲವರಿಗೆ ಇದೆಲ್ಲ ಆಗ್ಲಿಕ್ಕಿಲ್ಲ. ಆದ್ರೆ ನಾವು ಹಾಗೆ ಅಲ್ಲ. ಪ್ರಭುಪಾದ ಎಂತ ಹೇಳ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಹೇಳುವಂಥದ್ದು. ಕೆಲವರಿಗೆ ಆಗ್ತದೆ, ಲೈಕ್ ಆಗುದು, ಕೆಲವರು ಲೈಕ್ ಆಗುದಿಲ್ಲ. ಅದು ನಮ್ಮ ಬಿಸ್ನೆಸ್ ಹಾಗೆ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಇದಕ್ಕೆ ಒಂದು ವಿಷಯ. ಪ್ರಭುಪಾದ ಅಮೆರಿಕದಿಂದ ಬಂದು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಎಂತಾಗ್ತದೆ ಅಂದ್ರೆ, ಭಾರತಕ್ಕೆ ಬಂದು ಬಾಂಬೆಯಲ್ಲಿ ಪಂಡಾಲ್ ಪ್ರೋಗ್ರಾಮ್ ಮಾಡ್ತಾರೆ. 500 ಮಂದಿ ಅಮೆರಿಕನ್ಸ್ ಅನ್ನು ತರ್ತಾರೆ. ಈ ಇಂದಿರಾ ಗಾಂಧಿ ವೀಸಾ ಕೊಡ್ತಾಳೆ, ಕೊಟ್ಟು ಅವರನ್ನು ತರ್ತಾರೆ, ತಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. 10,000 ಜನ ಸೇರ್ತಾರೆ. ಲಾಸ್ಟಿಗೆ ಪ್ರಭುಪಾದ ಶಿಷ್ಯ ಹೋಗಿ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ್ 10,000 ಜನ ಬಂದಿದ್ದಾರೆ, ಎಷ್ಟು ಜನ ಇದರಲ್ಲಿ ಕೃಷ್ಣ ಭಜನೆ ಆಗ್ಬೇಕು? ಪ್ರಭುಪಾದ ಹೇಳ್ತಾರೆ, ಒಬ್ಬ ಸಾಕಂತೆ. ಅಂದ್ರೆ ಒಮ್ಮೆ ಎಂತ, ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಮ್ಮೆ ಪ್ರಭುಪಾದ ಶಿಷ್ಯ ಅಮೆರಿಕದಲ್ಲಿ ಪುಸ್ತಕ ವಿತರಣೆ ಮಾಡ್ತಾ ಇರುವಾಗ ಅವನಿಗೆ ತಮಾಷೆ ಮಾಡಿದ್ರು ಯಾರು. ಸೀದಾ ಪ್ರಭುಪಾದ ಹತ್ರ ಬಂದ, ಪ್ರಭುಪಾದ್ ಅವ್ರು ಹೇಳ್ತಾರೆ ನೀವು ಕೃಷ್ಣ ಪ್ರಜ್ಞೆ. ಆಗ ಆ ಟೈಮಲ್ಲಿ 10,000 ಜನ ಮಾತ್ರ ಇದ್ದಾರೆ, ಖಾಲಿ 10,000. ಇಡೀ ವಿಶ್ವದಲ್ಲಿ ಆಲ್ಮೋಸ್ಟ್ ಎಷ್ಟು 700 crores ಪಾಪ್ಯುಲೇಷನ್ ಉಂಟು. ನೀವು ಖಾಲಿ 10,000 ಜನ, ನೀವು ಏನು ಅಲ್ಲ ಅಂತ. ಹಾಗಾಗಿ ಹೊಸಬ, ಅವನಿಗೆ ಸ್ವಲ್ಪ ಬೇಜಾರಾಯಿತು. ಸೀದಾ ಬಂದ ದುಃಖದಲ್ಲಿ. ಪ್ರಭುಪಾದ ಹೇಳ್ತಾರೆ, ರಾತ್ರಿ ನೋಡ್ತೀಯಲ್ಲ ಆಕಾಶದಲ್ಲಿ ಲಕ್ಷಗಟ್ಟಲೆ ನಕ್ಷತ್ರಗಳು ಉಂಟು, ಆದ್ರೆ ಅದು ಯೂಸ್ಫುಲ್ ಉಂಟಾ? ಇಲ್ಲ. ಮತ್ತೆ ಯಾವ್ದು ಯೂಸ್ಫುಲ್ ಉಂಟು? ಒಂದು ಚಂದ್ರ ಸಾಕು, ಇಡೀ ಬೆಳಕು ಕೊಡೋದು ಒಂದು ಚಂದ್ರ. ಹಾಗಾಗಿ ವಾಟ್ ಇಸ್ ದ ಯೂಸ್ ಆಫ್ ನಾನ್ ಸೆನ್ಸ್ ಸ್ಟಾರ್ಸ್? ಪ್ರಭುಪಾದ ಹೇಳ್ತಾರೆ. ಅವನಿಗೆ ಖುಷಿ ಆಯ್ತು. ಅದೇ ರೀತಿ ಪ್ರಭುಪಾದ ಇಲ್ಲಿ ಕೂಡ ಹೇಳುವಂಥದ್ದು, ನಮ್ಗೆ ಕ್ವಾಂಟಿಟಿ ಮುಖ್ಯ ಅಲ್ಲ, ನಮ್ಗೆ ಕ್ವಾಲಿಟಿ ಮುಖ್ಯ. 10,000 ಜನ ಒಬ್ಬ ಸೀರಿಯಸ್ ಆಗಿ ತಗೊಂಡ್ರೆ ಸಾಕು. ಪ್ರಭುಪಾದ ಕೃಷ್ಣ ಪ್ರಜ್ಞೆ ಡೈಮಂಡ್ ಇದ್ದಾಗೆ, ತುಂಬಾ ರೇರ್ ಅದು. ಈಗ ನೋಡಿ, ಲಿಂಕ್ ನಾನು ಆ ಕೀರ್ತನ ಮಾಡಿದ ಲಿಂಕ್ ಆಗಿದೆ, ತುಂಬಾ ಮಂದಿಗೆ ಆಗಿದೆ, ಎಷ್ಟು ಜನ ಬರ್ತಾರೆ. ಆದ್ರೆ ನಾವು ಜನ ಬರ್ಲಿ ಬರದೇ ಇರಲಿ, ನಮ್ಮ ಕೆಲಸ ನಾವು ಮಾಡುವಂಥದ್ದು. ಎಂತಂದ್ರೆ ನಾವು ಪ್ರಭುಪಾದ ಎಂತ ಹೇಳಿದ್ದಾರೆ ಅದನ್ನು ಹೇಳುವಂಥದ್ದು. ಜನರಿಗೆ ಕೆಲವರಿಗೆ ಲೈಕ್ ಆಗ್ತದೆ, ಕೆಲವು ಲೈಕ್ ಆಗುದಿಲ್ಲ. ಎಂತಂದ್ರೆ ಕೃಷ್ಣ ಪ್ರಜ್ಞೆ ಸುಲಭದಲ್ಲಿ ಸಿಗುವುದಿಲ್ಲ. ನಾವು ಲಾಸ್ಟ್ ಲೈಫ್, ಇಂಡಿಯನ್ ಲೈಫಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕು, ಮತ್ತೆ ಈ ಲೈಫಲ್ಲಿ ಕೂಡ ಪುಣ್ಯ ಮಾಡಿ ನಮ್ದೆಲ್ಲ ಪಾಪ ಹೋಗಿದ್ರೆ ಮಾತ್ರ ಇದು ಸಿಗುವಂಥದ್ದು. ಸುಲಭದಲ್ಲಿ ಸಿಗುವುದಿಲ್ಲ, ರ್ಯಾರ್, ದುರ್ಲಭ. ಹಾಗಾಗಿ ಆರ್ಜವ ಸಿಂಪ್ಲಿಸಿಟಿ, ಸ್ಟ್ರೈಟ್ ಫಾರ್ವರ್ಡ್ ಇರುವಂಥದ್ದು. ಎಂತ ಇದ್ರು ಹೇಳುವಂಥದ್ದು, ಎದುರಿಗೆ ಮುಚ್ಚಿಡ್ಲಿಕ್ಕೆ ಇಲ್ಲ. ನೆಕ್ಸ್ಟ್ ಎಂತ ಬರುವಂಥದ್ದು ಅಹಿಂಸಾ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ನಮ್ಮ ಸೋಕಾಲ್ಡ್ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್, ಅವರು ನಮ್ಮನ್ನು ದೇವರಿಂದ ದೂರ ಇಟ್ಟಿದ್ದಾರೆ. ಇದೇ ಅಹಿಂಸಾ ಅಂತ ಪ್ರಭುಪಾದ ಹೇಳ್ತಾರೆ. ನೋಡಿ, ಇಲ್ಲಿ ನಮಗೆ ಹತ್ತಿರ 20 ಕಿಲೋಮೀಟರ್ ಕೇರಳ. ಇಲ್ಲಿ ಒಬ್ರು ನನ್ನ ಆತ್ಮೀಯರಿದ್ದಾರೆ, ಅವರು ಕೇರಳದವರು. ಅವ್ರು ಹೇಳ್ತಾರೆ, ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಯಾವ ಪಾರ್ಟಿ ಅಂತ. ಅವ್ರು ಸ್ಪೀಚ್ ಮಾಡುವಾಗ ಹೇಳುವುದಂದ್ರೆ, ನೀವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ? ದೇವಸ್ಥಾನಕ್ಕೆ ಹೋಗಬೇಡಿ, ನಿಮ್ಗೆಲ್ಲ ನಾವಿದ್ದೇವೆ, ದೇವರಿಲ್ಲ. ಆದ್ರೆ ಅವರು ಗುರುವಾಯೂರಿಗೆ ಹೋಗ್ತಾ ಇರ್ತಾರೆ. ಈ ಎಲ್ಲ ಆ ಪೊಲಿಟಿಷಿಯನ್ಸ್ ಯಾರೆಲ್ಲ ಹೇಳ್ತಾರೆ ದೇವರಿಲ್ಲ, ಅವರ ಹೆಂಡತಿಯರೆಲ್ಲ ಅವರ ಮನೆಯ ಯಾವ್ದು ಪೂಜೆ ಇದ್ರು ಕೂಡ ಗುರುವಾಯೂರಲ್ಲಿ ಆ ಪೊಲಿಟಿಷಿಯನ್ ಕೂಡ ಬರ್ತಾನೆ ಅಲ್ಲಿ, ಜನರನ್ನು ಮೋಸ ಮಾಡುವಂಥದ್ದು. ಅದೇ ಪ್ರಭುಪಾದ ಹೇಳ್ತಾರೆ, ಈ ರಾಜಕಾರಣಿ ನಮ್ಮನ್ನು ದೇವರಿಂದ, ನಿಮ್ಗೆ ಎಲ್ಲದಕ್ಕೂ ನಾವಿದ್ದೇವೆ ಎಂತ ಇದ್ದಾರೆ. ಫೋನ್ ಮಾಡಿದ್ರೆ ಇಲೆಕ್ಷನ್ ಟೈಮಲ್ಲಿ
ಮನೇಲಿ ಒಂದು ಊಟ ಮಾಡ್ತಾರೆ, ಮತ್ತೆ ಇಲ್ಲ, ಮತ್ತೆ 5 ವರ್ಷ ಫೋನ್ ತೆಗೆಯುವುದಿಲ್ಲ, ಬಿಸಿ ಅವರು, ಮತ್ತೆ ಬರ್ತಾರೆ. ಹಾಗೆ ಇದೇ ಅಹಿಂಸೆ ಅಂತ ಪ್ರಭುಪಾದ ಹೇಳ್ತಾರೆ. ನಿಜವಾದ ನಮ್ಮ ದೇವರ ಒಟ್ಟಿಗೆ ಕನೆಕ್ಷನ್ ಅನ್ನು ಅವರು ಕಟ್ ಮಾಡ್ತಾ ಇದ್ದಾರೆ. ಪ್ರಭುಪಾದ ಹೇಳ್ತಾರೆ ಭಾರತದಲ್ಲಿ ಎಂತಂದ್ರೆ ನ್ಯಾಚುರಲ್ ಆಗಿ ಜನರಿಗೆ ದೇವರ ಮೇಲೆ ನಂಬಿಕೆ ಉಂಟು. ಆದ್ರೆ ನಮ್ಮ ಈ ಸೋಕಾಲ್ಡ್ ಎಜುಕೇಶನ್ ಸಿಸ್ಟಮ್ ಮತ್ತು ಈ ಪೊಲಿಟಿಷಿಯನ್ ಅವರು ಎಂತ ಮಾಡಿದ್ದಾರೆ, ನಮ್ಮನ್ನು ದೇವರಿಂದ ದೂರ ಮಾಡಿದ್ದಾರೆ. ಇದೇ ಅಹಿಂಸಾ ಅಂತ ಪ್ರಭುಪಾದ ಹೇಳ್ತಾರೆ. ನೆಕ್ಸ್ಟ್ ಸತ್ಯಂ. ಸತ್ಯ ಅಂದ್ರೆ ಸತ್ಯ ಹೇಳುವಂಥದ್ದು, ನಮ್ದು ಪರ್ಸನಲ್ ಲಾಭಕ್ಕೆ ಸುಳ್ಳು ಹೇಳಿಗಿಲ್ಲ, ಸತ್ಯ ಹೇಳುವಂಥದ್ದು. ನೆಕ್ಸ್ಟ್ ಅಕ್ರೋಧಸ್. ಅಕ್ರೋಧಸ್ ಅಂದ್ರೆ ಕೋಪ ಮಾಡಿ ಕೊಳ್ಳದಿರುವುದು. ಈಗ ಯಾರಾದ್ರು ಬಂದು ನಮ್ಮನ್ನು ಪ್ರೊವೋಕ್ ಮಾಡ್ತಾರೆ, ಪ್ರೊವೋಕ್ ಅಂದ್ರೆ ಬೇಕಂದ್ರೆ ಬಂದು ಮಾಡ್ತಾರೆ, ಹಾಗೂ ನಾವು ಕೋಪ ಮಾಡಬಾರ್ದು ಅಂತ. ನೆಕ್ಸ್ಟ್ ತ್ಯಾಗ. ತ್ಯಾಗ ಅಂದ್ರೆ ವೈರಾಗ್ಯ, ರಿನೌನ್ಸಿಯೇಷನ್, ಎಲ್ಲವನ್ನು ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಇದು ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಕಷ್ಟ. ನಾವು ಕಷ್ಟಪಟ್ಟು ದುಡ್ದದ್ದು ನಾವು ಭಗವಂತನಿಗೆ ಕೊಡ್ಲಿಕ್ಕೆ ಒಬ್ಬ ಮನಸ್ಸು ಬರುವುದಿಲ್ಲ. ಗೊತ್ತಾಗ್ತದೆ ನಮ್ಮಲ್ಲಿ ದೈವಿ ಗುಣ ಉಂಟಾ ರಾಕ್ಷಸಿ ಗುಣ ಉಂಟಾ, ಬರುವುದಿಲ್ಲ, ಸುಲಭದಲ್ಲಿ ಬರುವುದಿಲ್ಲ ಭಗವಂತನಿಗೆ ಕೊಡ್ಲಿಕ್ಕೆ. ಹೇಳುವಂತ ತ್ಯಾಗ, ನಾನು ಎಲ್ಲವನ್ನು ಇಲ್ಲ, ಇದು ಕೂಡ ಮಾಡ್ಬೇಕು, ಎಲ್ಲವನ್ನು ಕೃಷ್ಣನ ಸೇವೆಗೆ ಯೂಸ್ ಮಾಡ್ಬೇಕು, ನಮ್ಮ ಸ್ವಂತಕ್ಕೆಲ್ಲ ಕೃಷ್ಣನ ಸೇವೆಗೆ. ನೆಕ್ಸ್ಟ್ ಬರುವಂಥದ್ದು ಶಾಂತಿ. ಶಾಂತಿ ಅಂದ್ರೆ ಅಂತ ಪೀಸ್ಫುಲ್ ಆಗಿರುವಂಥದ್ದು, ಎಜಿಟೇಟ್ ಆಗ್ಲಿಕ್ಕಿಲ್ಲ, ಪೀಸ್, ತುಂಬಾ ಪೀಸ್. ನೆಕ್ಸ್ಟ್ ಬರುವಂಥದ್ದು ಅಪೇಷಣಂ. ಅಪೇಷಣಂ ಅಂತ ತಪ್ಪು ಹುಡುಕದಲ್ಲಿ ವಿಮುಖತೆ. ಪ್ರಭುಪಾದ ಹೇಳ್ತಾರೆ ಫಾಲ್ಟ್ ಫೈಂಡಿಂಗ್ ದೊಡ್ಡ ರೋಗ ಅಂತೆ. ನಾವು ಯಾವಾಗಲೂ ಎಂತಂದ್ರೆ, ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂತ ಪ್ರಭುಪಾದ ಗುರು, ನಾವು ನಮ್ಮಲ್ಲಿ ನಾವು ಸ್ಟ್ರಿಕ್ಟ್ ಆಗಬೇಕು, ಇನ್ನೊಬ್ಬರ ಹತ್ರ ನಾವು ಲೀನಿಯಂಟ್. ಆದ್ರೆ ನಾವೆಂತ, ನಮ್ಮಲ್ಲಿ ನಾವು ಲೀನಿಯಂಟ್, ಇನ್ನೊಬ್ಬರ ಹತ್ರ ಸ್ಟ್ರಿಕ್ಟ್. ಅವ ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ನಾನೆಂತ ಮಾಡಿದ್ದೇನೆ, ನಾನು ಮಾಡುವುದೆಲ್ಲ ಬೇಡದು, ಆದ್ರೆ ಇನ್ನೊಬ್ಬನಿಗೆ ನಾನು ಅದು ಮಾಡ್ತೇನೆ. ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋ ಮುಂಚೆ ನಾವು ಬರ್ದಿಡ್ಬೇಕು ನಾನು ಎಂತೆಲ್ಲ ಮಾಡಿದ್ದೇನೆ ಅಂತ. ನಮ್ಮನ್ನು ನಾವು ಕರೆಕ್ಟ್ ಮಾಡ್ಬೇಕು, ಎಲ್ಲಿ ನಾನು ತಪ್ಪಿದ್ದೇನೆ, ಎಂತ ಮಾಡಿದ್ದೇನೆ, ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೇನೆ, ಎಷ್ಟು ಹಿಂದೆ ಸುಖ ಮಾಡಿದ್ದೇನೆ, ಯಾವುದಕ್ಕೂ ಟೈಮ್ ಸ್ಪೆಂಡ್ ಮಾಡಿದ್ದೇನೆ, ಈ ರೀತಿ ನಾವು ಬರಿಬೇಕು. ನಾವು ಹೇಳ್ಬೋದು ನನಗೆ ಟೈಮ್ ಇಲ್ಲ ಅಂತ, ನೀವು ಬರೀರಿ, ಆಗ ನಿಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಟೈಮ್ ಎಂತ ಮಾಡ್ತೀರಾ ಅಂತ. ಹಾಗಾಗಿ ತಪ್ಪು ಹುಡುಗರು ಇದು ದೊಡ್ಡ ಸಮಸ್ಯೆ. ಪ್ರಭುಪಾದ ಹೇಳ್ತಾರೆ ಈ ಸಮಸ್ಯೆ, ಈ ತಪ್ಪು ಹುಡುಗರು ವಿಮುಖತೆ ಇದ್ರೆ, ಫಾಲ್ಟ್ ಫೈಂಡಿಂಗ್ ಇದ್ರೆ, ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗುವುದಿಲ್ಲ. ತಪ್ಪು ಹುಡುಗಬಾರ್ದು ನಾವು ಫಸ್ಟ್ಗೆ. ನಾವು ಹೇಗಂದ್ರೆ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ, ಚೈತನ್ಯ ಚರಿತಾಮೃತ ಆಥರ್, ಅವ್ರು ಹೇಳುವಂಥದ್ದು ಐ ಆಮ್ ದಿ ಲೋವೆಸ್ಟ್ ದೆನ್ ದಿ ವರ್ಮ್ ಇನ್ ದ ಸ್ಟೂಲ್. ಅಂದ್ರೆ ಈ ಮಲದಲ್ಲಿ ಈ ವರ್ಮ್ ಇರ್ತದೆ, ಅಂದ್ರೆ ವರ್ಮಿಗೆ ಅಂತ ಹೇಳುವಂಥದ್ದು ಎಸ್, ಒಂದು ಇನ್ಸೆಕ್ಟ್ ಟೈಪ್ ಇರ್ತದೆ, ನಾನು ಅದಕ್ಕಿಂತ ಕೀಲು ಅಂತ ಹೇಳ್ತಾನೆ ಯಾರು, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ. ಪ್ರಭುಪಾದ ಹೇಳ್ತಾರೆ ಅವ ಹೇಳುದು ಮಾತ್ರ ಅವ ಹಾಗೆ ಅಲ್ಲ, ಅದು ಅವರ ಎಂತ ನಮ್ರತೆ. ಶುದ್ಧ ಭಕ್ತರು ಅವರಲ್ಲಿ ತಪ್ಪು ಕಾಣುವಂಥದ್ದು, ನಾವು ಹಾಗೆ ಅಲ್ಲ, ನಾವು ಇನ್ನೊಬ್ಬರಲ್ಲಿ ಕಾಣುವಂಥದ್ದು. ಈಗ ರಾಧಾರಾಣಿ ಅಂತ ಹೇಳುವಂಥದ್ದು, ಯಾರಾದ್ರು ಬಂದ್ರೆ, ಕೃಷ್ಣದ ಬಂದ್ರೆ ಅವಳು ಹೇಳುವಂಥದ್ದು ನನಗಿಂತ ಒಳ್ಳೆ ಭಕ್ತ ಬಂದ. ಪ್ರಭುಪಾದ ಹೇಳ್ತಾರೆ ಅಂದ್ರೆ ಯಾವುದು ಈ 3 ಲೋಕದಲ್ಲಿ ಅವಳಿಗಿಂತ ಶ್ರೇಷ್ಠ ಭಕ್ತರು ಯಾರಿಲ್ಲ ಅಂತ. ಆದ್ರೆ ಅವಳು ಎಂತ ಹೇಳುವಂಥದ್ದು, ನನಗಿಂತ ಒಳ್ಳೆ ಭಕ್ತ ಬಂದ. ಅದು ನಾವೆಂತ ಮಾಡ್ತೇವೆ, ಎಸ್ ನಾನು ಒಳ್ಳೆ ಭಕ್ತ, ಅವ ಪ್ರಯೋಜನ ಇಲ್ಲ, ನಮ್ದು ಈ ಮೆಂಟಾಲಿಟಿ. ಇದು ಯಾಕೆ, ತಪ್ಪು ಹುಡುಗದಲ್ಲಿ ವಿಮುಖತೆ. ನೆಕ್ಸ್ಟ್ ಎಸ್ ಭೂತೇಶ್, ಓಕೆ, ಒಂದು ನಿಮಿಷ. ಅಪೇಕ್ಷಣಂ ಆಯ್ತು, ಓಕೆ. ದಯಾಭೂತೇಶ್. ದಯಾಭೂತೇಶ್ ಅಂದ್ರೆ ದಯೆ, ಕಂಪ್ಯಾಷನ್. ಈಗ ಚೈತನ್ಯ ಬಂದದ್ದು ಯಾಕೆ, ದಯೆ. ಪ್ರಭುಪಾದ ಯಾಕೆ, ಪ್ರಭುಪಾದ ಚೈತನ್ಯ ಹೇಳ್ತಾರೆ ಮೋರ ಸೇನಾಧಿಪತಿ ಭಕ್ತ ಆಯಾಗ, ನನ್ನ ಕಮಾಂಡರ್ ಬರ್ತಾನೆ, ಅದು ಯಾರು, ಪ್ರಭುಪಾದ. ಚೈತನ್ಯ ಕಳಿಸಿದ್ದು ಪ್ರಭುಪಾದನ್ನು. ಚೈತನ್ಯ ಕೂಡ ಬಂದದ್ದು ಅದ್ವೈತಾಚಾರ್ಯ ಪ್ರೇಯರ್, ಅದ್ವೈತಾಚಾರ್ಯ ಶಾಲಿಗ್ರಾಮಕ್ಕೆ ತುಳಸಿ ಹಾಕಿ ಪ್ರೇಯರ್ ಮಾಡಿದ್ರು. ಚೈತನ್ಯ ಮಹಾಪ್ರಭು ನನಗೆ ಇಲ್ಲಿ ಆಗ್ತಾ ಇಲ್ಲ, ಕಲಿಯುಗ ಜನರನ್ನು
ಸರಿ ಮಾಡ್ಲಿಕ್ಕೆ ನೀವು ಬನ್ನಿ ಮತ್ತೆ ಬರುವಂತದ್ದು. ಯಾಕೆ? ನಮ್ಮ ಮೇಲೆ ದಯೆ. ಜೀವೇ ನಾಮೇ ರುಚಿ ಜೀವೇರೆ ದೋಯ, ಔಟ್ ಆಫ್ ಕಂಪ್ಯಾಷನ್. ನೆಕ್ಸ್ಟ್ ಅಲೋಲುಪ್ತಂ. ಅಲೋಲುಪ್ತಂ ಅಂದ್ರೆ ಎಸ್, ದುರಾಶೆ ಇಲ್ಲದಿರೋದು. ಎಸ್, ನಮ್ಗೆ ಹೇಗೆಂದ್ರೆ ತುಳುವಲ್ಲಿ ಒಂದು ಗಾದೆ ಉಂಟು, ಕುರಿದು ಪೋಂಡಲ್ಲ ಕೊರ್ದು ಪೋವಾಯ. ಅಂದ್ರೆ ಕೊಳಚಿ ಹೋದು ಕೂಡ ನಾವು ಕೊಟ್ಟು ಹೋಗುದಿಲ್ಲ, ಕೊಡುವುದಿಲ್ಲ. ಈಗ ಹೇಗಂದ್ರೆ ಒಬ್ರು ಇದು ತುಂಬಾ ವರ್ಷ ಹಿಂದೆ, 11 ವರ್ಷ ಹಿಂದೆ ಅವ್ರದ್ದು ಒಂದು ಕಾರ್ ಇತ್ತು. ಕಾರನ್ನು ಎಂತ ಮಾಡಿದ್ರು ಅಂದ್ರೆ, ಫಸ್ಟ್ ಹೇಳಿದ್ರು ಕೊಡ್ತೇನೆ ಅಂತ ಟೆಂಪಲ್ಗೆ, ಹೊಸ ಕಾರ್ ತೆಗೆದ್ರು. ಆದ್ರೆ ಕೊಡ್ಲಿಲ್ಲ. 11 ವರ್ಷ ಹೇಗೆ ಅಂತ ಆಗಿದೆ, ಅದು ಎಲ್ಲ ರಷ್ಟೆಲ್ಲ ಬಿಡ್ದು ಹೋಗಿದೆ. ಹಾಗಾಗಿ ಜನರಿಗೆ ಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಯೂಸ್ ಮಾಡುವುದಿಲ್ಲ, ಅದು ಕೂಡ ಕೊಡುವುದಿಲ್ಲ. ಇದಕ್ಕೆ ಹೇಳೋದು ದೂರ ಎಂತ ಹೇಳುವಂಥದ್ದು, ಅಲೋಲುಪ್ತಂ. ಎಸ್, ಅಲೋಲುಪ್ತಂ, ದುರಾಸೆ ಇಲ್ಲದಿರೋದು. ನೆಕ್ಸ್ಟ್ ಮಾರ್ದವಂ. ಮಾರ್ದವಂ ಅಂದ್ರೆ ಮೃದು ಸ್ವಭಾವ, ಅಂದ್ರೆ ಎಲ್ಲ ಜೀವಿಗಳ ಮೇಲೆ ನಮಗೆ ಜೆಂಟಲ್ನೆಸ್ ಇರಬೇಕು. ನೆಕ್ಸ್ಟ್ ಬರುವಂತದ್ದು ನಮ್ರತೆ. ರೀರ್ ಅಂದ್ರೆ ನಮ್ರತೆ. ನೆಕ್ಸ್ಟ್ ಬರುವಂತದ್ದು ಅಚಾಪಲಂ. ಅಚಾಪಲಂ ಮೃದು ಸ್ವಭಾವ, ಸಾರಿ, ಅಚಾಪಲಂ ದೃಢ ಸಂಕಲ್ಪ. ಅಂದ್ರೆ ನಾವು ನಾನು ಕೃಷ್ಣ ಭಜನೆ ಮಾಡ್ತಾ ಇದ್ದೇನೆ, ಕೆಲವೆಲ್ಲ ಸಮಸ್ಯೆ ಬರ್ತದೆ, ಆದ್ರೂ ಕೂಡ ನಾನು ಇದನ್ನು ಬಿಡುವುದಿಲ್ಲ, ಈ ರೀತಿ ಇರಬೇಕು. ನೆಕ್ಸ್ಟ್ ಬರುವಂತದ್ದು ತೇಜಸ್ ಅಂದ್ರೆ ತೇಜಸ್ಸು. ನೆಕ್ಸ್ಟ್ ಬರುವಂತ ಕ್ಷಮೆ ಅಂದ್ರೆ ಫಾರ್ಗಿವ್ನೆಸ್. ನಾವು ಇನ್ನೊಬ್ಬರನ್ನು ಕ್ಷಮಿಸ್ಬೇಕು. ಎಂಥದ್ದಾದ್ರೆ ಓಕೆ, ಇಲ್ಲ ನನ್ನ ಅಂದ್ರೆ ನಾವು ಎಂಥದ್ದು ನಮಗೆ ಆದ್ರೆ ಒಟ್ಟು ನಾನು ಮಾಡಿದ ಅಂಥದ್ದು ಬೇಡದಿರ್ಬೇಕು, ಹಾಗಾಗಿ ನನಗೆ ಇದು ಕಂಡೀಷನ್ ಬಂದಿದೆ, ಇದು ನನ್ನ ತಪ್ಪು, ನಿಂದೇನು ತಪ್ಪಿಲ್ಲ, ಈ ರೀತಿ ನಾವು ಕ್ಷಮೆ ಮಾಡ್ಬೇಕು. ನೆಕ್ಸ್ಟ್ ಬರುವಂತದ್ದು ಧೃತಿ ಅಂದ್ರೆ ಸ್ಥೈರ್ಯ. ಅಂದ್ರೆ ನಮ್ಮ ಮೆಂಟಲ್ ಮತ್ತು ಇಮೋಷನಲ್ ನಾವು ಸ್ಟ್ರಾಂಗ್ ಆಗಬೇಕು. ಅದು ಹೇಗೆ ಆಗುವಂತ ಕೃಷ್ಣ ಪ್ರಜ್ಞೆಯಿಂದ. ನೆಕ್ಸ್ಟ್ ಶೌಚಂ ಅಂದ್ರೆ ಶುಚಿತ್ವ. ಶೌಚಂ ಅಂದ್ರೆ ಎರಡು, ಒಂದು ನಾವು ಒಳ್ಳೆ ಬಟ್ಟೆ ಹಾಕ್ತೇವೆ ಸ್ನಾನ ಮಾಡಿದ ಮೇಲೆ, ಮತ್ತೆ ದೇಹವನ್ನು ಕ್ಲೀನ್ ಇಡ್ತೇವೆ, ಅದೇ ರೀತಿ ಒಳಗೆ ಕ್ಲೀನ್ ಆಗ್ಬೇಕು, ಅದು ಜಪದಿಂದ. ಮತ್ತೆ ಅದ್ರೋಹ ನ ಅತಿ ಮಾನಿತ, ಅಂದ್ರೆ ಅಸೂಯೆಯಿಂದಲೂ ಗೌರವಕ್ಕಾಗಿ ಇದು ಮಾಡುವಂಥದ್ದು. ಹಾಗಾಗಿ ಇದು ಕೂಡ ಹೋಗ್ಬೇಕು, ಅಸೂಯೆ ಕೂಡ ಇರಬಾರ್ದು, ಮತ್ತೆ ನಮ್ಗೆ ಎಂತ ಹೇಳೋದು ಹಾನರ್ ಸಿಗ್ಬೇಕು, ಅದು ಕೂಡ ನಾವು ಬಯಸಬಾರ್ದು. ಇದೆಲ್ಲ ದೇವತಾ ಗುಣಗಳು. ಎಸ್, ನೆಕ್ಸ್ಟ್ ಈಗ ಹೋಗುವ. ಈಗ ಸ್ವಲ್ಪ ಫಾಸ್ಟ್ ಮಾಡ್ತೇನೆ. ಓಕೆ, ಇನ್ನು ಬರುವಂತದ್ದು ರಾಕ್ಷಸಿ ಗುಣಗಳು. ಓಕೆ, ಶ್ಲೋಕ 4. ದಂಭೋದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷಮೇವ ಚ ಅಜ್ಞಾನಂ ಜ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಪಾರ್ಥನೆ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸ ಸ್ವಭಾವಕ್ಕೆ ಸೇರಿದವು. ನೋಡಿ, ಇದೆಲ್ಲ ರಾಕ್ಷಸ ಸ್ವಭಾವ. ಶ್ಲೋಕ 5. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧ್ಯಾಯ ಸುರಿಮತ ಮಾಸು ಚ ಸಂಪದಂ ದೈವೀಂ ಅಭಿಜಾತವಾಸಿ ಪಾಂಡವ. ದೈವಿ ಗುಣ ಮುಕ್ತಿಗೆ ಸಾಧನವಾಗ್ತದೆ, ಆಸುರಿ ಗುಣ ಬಂಧನಕ್ಕೆ ಸಾಧನವಾಗ್ತದೆ. ಪಾಂಡುಪುತ್ರ ಅರ್ಜುನನ ಶೋಕಿಸಬೇಡ, ಏಕೆಂದ್ರೆ ನೀನು ದೈವಿ ಸಂಪದನೊಡನೆ ಹುಟ್ಟಿದ್ಯಾ. ಈಗ ಹೆಚ್ಚು ಕೆಲವರು ಹೇಳುವಂಥದ್ದು ಎಂತಂದ್ರೆ, ನಮ್ಗೆ ಕರ್ಣ ಮತ್ತೆ ದುರ್ಯೋಧನ ಬಗ್ಗೆ ನೀವು ಹೇಳ್ಬೇಕು ಭಗವದ್ಗೀತೆಯಲ್ಲಿ. ನಾವು ಯಾಕೆ ಹೇಳ್ತೇವೆ? ನಾವು ಅರ್ಜುನ ಬಗ್ಗೆ ಹೇಳುವಂಥದ್ದು. ನೋಡಿ, ಇಬ್ಬರು ಕೂಡ ಪ್ರಿವಿಯಸ್ ಲೈಫಲ್ಲಿ ರಾಕ್ಷಸರು, ಕರ್ಣ ಆಗಲಿ ದುರ್ಯೋಧನ. ಹಾಗಾಗಿ ಇಲ್ಲಿ ಕೃಷ್ಣ ಅಂತ ಹೇಳ್ತಿದ್ದಾನೆ, ಪಾಂಡುಪುತ್ರನಾದ ಅರ್ಜುನ ಶೋಕಿಸಬೇಡ, ಏಕೆಂದ್ರೆ ನೀನು ದೈವಿ ಸಂಪತ್ತು ನೋಡಿ ಹುಟ್ಟಿದೀಯ. ಪ್ರಭುದ ಹೈಯೆಸ್ಟ್ ಅಥಾರಿಟಿ ಯಾರು? ಕೃಷ್ಣ. ಕೃಷ್ಣ ಹೇಳಿದಾನೆ ಇವ ದೈವಿ ಸಂಪತ್ತು. ನಾವು ಇವನನ್ನು ಹೊಗಳ್ತೇವೆ, ಅರ್ಜುನ. ಯಾಕೆ? ಕೃಷ್ಣ ಹೊಗಳಿದ್ದಾನೆ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಇದನ್ನು ತಿಳಿಯದೆ ನಾವು ಒಟ್ಟು ಮಾತಾಡಿದರೆ ಪ್ರಯೋಜನವಿಲ್ಲ. ಜನರೆಲ್ಲ ಅವರಿಗೆ ಯಾವ್ದು ಬೇಕು ಅದನ್ನು ಹೇಳ್ತಾರೆ, ಆದ್ರೆ ನಾವು ಹಾಗೆಲ್ಲ, ಕೃಷ್ಣನಿಗೆ ಎಂತ ಬೇಕು ಅದನ್ನು ಹೇಳುವಂಥದ್ದು. ಶ್ಲೋಕ 6. ದಾವಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ ಜಗತ್ತಿನ ಶಿಷ್ಯ ಆಗಿರುವಲ್ಲಿ 2 ವಿಧಗಳು ಇವೆ.
ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ಗುಣ ಈಗಾಗಿ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಅಂದ್ರೆ ಈಗ ಆಸುರಿ ಗುಣ ಬಗ್ಗೆ ಹೇಳ್ತಾನೆ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನ ನಾ ವಿದುರಾಸುರ ನಾ ಶೌಚಂ ನಾಪಿ ಚಚಾರೋ ನಾ ಸತ್ಯಂ ತೇಷು ವಿದ್ಯತೆ. ಆಸುರ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಇದು ಆಸುರಿ ಸ್ವಭಾವದ. ಅವ್ರಿಗೆ ಎಂತ ಮಾಡ್ಬೇಕು ಎಂತ ಮಾಡಬಾರದು ಅಂತ ಗೊತ್ತಿಲ್ಲ. ಶ್ಲೋಕ 8. ಅಸತ್ಯಂ ಅಪ್ರತಿಷ್ಠಾಹಂ ತೇ ಜಗತ್ ಆಹುರ್ ಅನೀಶ್ವರಂ ಅಪರಸ್ಪರ ಸಂಭೂತಾಂ ಕಿಂ ಅನ್ಯತ್ ಕಾಮ ಹೈತುಕಂ. ಈ ಜಗತ್ ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವವರು. ಇದು ಕಾಮದಿಂದ ಹುಟ್ಟಿದೆ ಮತ್ತು ಕಾಮವಲ್ಲ ಬೇರೇನು ಕಾರಣ ಎಂದು ಅವರು ಹೇಳುತ್ತಾರೆ. ಅಂದ್ರೆ ಆಸುರ ಸ್ವಭಾವ ಒಂದೇ ಕಾಮ, ಅದು ಬಿಟ್ಟು ಬೇರೆ ಅವ್ರಿಗೆ ಏನು ಗೊತ್ತಿಲ್ಲ. ಶ್ಲೋಕ 9. ಏತಾಂ ದೃಷ್ಟಿಂ ಅವಸ್ತಭ್ಯ ನಷ್ಟಾತ್ಮನೋ ಅಲ್ಪಂ ಬುದ್ಧಯ ಪ್ರಭವಂತಿ ಉಗ್ರ ಕರ್ಮಣ ಕ್ಷಯ ಜಗತೋ ಅಹಿತ. ಇಂಥ ನಿನಗಳು ಅನುಸರಿಸುವ ರಾಕ್ಷಸ ಸ್ವಭಾವದರು ನಷ್ಟಾತ್ಮ, ಅವರಿಗೆ ಬುದ್ಧಿ ಇಲ್ಲ. ನೋಡಿ, ಆಸುರ ಸ್ವಭಾವ ಬುದ್ಧಿ ಇಲ್ಲ ಅಂತ ಅವರಿಗೆ. ಅವರು ಜಗತ್ತಿನ ನಾಶ ಕಾರಣ ಉಗ್ರ ಕರ್ಮ ಮಾಡ್ತಾರೆ. ನೋಡಿ, ಪ್ರಪಂಚದಲ್ಲಂತರೂ ದಿಸ್ ಸಿವಿಲೈಸೇಷನ್ ಇಸ್ ಉಗ್ರ ಕರ್ಮ ಸಿವಿಲೈಸೇಷನ್. ಯಾಕೆಂದ್ರೆ ಫ್ಯಾಕ್ಟ್ರಿ ಪ್ರಪಂಚದಲ್ಲಂಥದ್ದು. ಬೋಲ್ಟ್ ಹಣ್ಣು ತಿನ್ಲಿಕ್ಕೆ ಆಗ್ತದ? ಇಲ್ಲ. ಆದ್ರೆ ಈಗ ಒಬ್ಬ ಹುಡುಗ 21 ವರ್ಷ ಆದ ಮೇಲೆ, ಅವನ ಎಜುಕೇಶನ್ ಆದ್ಮೇಲೆ ಅವ ಎಂತ ಹೇಳುವಂಥದ್ದು, ಅವನ ಕೇಳಿದ್ರೆ ಕೃಷಿ ಬೇಕಾ ಫ್ಯಾಕ್ಟ್ರಿ ಬೇಕಾ? ಅವ ಹೇಳ್ತಾನೆ ಫ್ಯಾಕ್ಟ್ರಿ. ಯಾಕೆ? ನಮಗೆ ಫ್ಯಾಕ್ಟ್ರಿ ನನ್ನ ಕೆಲಸ ಬೇಕಲ್ಲ. ಅವನು ಕೃಷಿಯಿಂದ ನಾವು ಬದುಕು ನನಗೆ ಗೊತ್ತಿಲ್ಲ. ಯಾಕೆ? ನಮ್ಮ ಎಜುಕೇಶನ್ ಪ್ರಪೋಸ್ ಹೇಳ್ತಾರೆ, ಎಜುಕೇಶನ್ ಸಿಸ್ಟಮ್ ಆಗಿ ಉಂಟು. ಅಂದ್ರೆ ವಿ ಆರ್ ಸೆಂಡಿಂಗ್ ಅವರ್ ಚಿಲ್ಡ್ರನ್ಸ್ ಟು ಸ್ಲಾಟರ್ ಹೌಸ್ ಪ್ರಪೋಸ್ ಹೇಳ್ತಾರೆ. ಕಸಾಯಿಖಾನೆ ಕಳಿಸುವಂತ ಎಜುಕೇಶನ್ ಅಲ್ಲ ಅದು. ಯಾಕೆ? 21 ವರ್ಷ ಆದ ಕೂಡಲೇ ಅವನ ತಲೆ ಎಲ್ಲ ಹಾಳಾಗಿರ್ತದೆ ಟೋಟಲಿ. ಯಾಕೆಂದ್ರೆ ಎಜುಕೇಶನ್ ಸಿಸ್ಟಮ್ ಆಗಿ ಉಂಟು, ಮಾಡರ್ನ್ ಸ್ಲಾಟರ್ ಹೌಸ್. ಹಾಗಾಗಿ ಉಗ್ರ ಕರ್ಮಗಳು ಮಾಡ್ತಾರೆ. ಜನರಿಗೆ ಕೃಷಿಯ ಬಗ್ಗೆ ಎಂತ ಗೊತ್ತಿಲ್ಲ, ಅಂದ್ರೆ ಟೋಟಲಿ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪುರಂ ದಂಭಮಾನ ಮದಾನ್ವಿತ ಮೋಹತ್ ಘ್ರೀತ್ವಾಶಾತ್ ಗ್ರಾಹ ಪ್ರವರ್ತಂತೆ ಅಶುಚಿ ವೃತ. ತೃಪ್ತಿ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣಪ್ರಶಿಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತ ವಿಷಯಗಳಿಂದ ಆಕರ್ಷರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಇವರು ಮಾಡುವಂಥದ್ದು ಅಂತ ದಂಭ ಉನ್ಮಾದ ಮೈಮರೆತು ಮೋಹ ಅಂದ್ರೆ ಮೋಹ. ಇದಕ್ಕೆ ನೋಡಿ, ಇದು 4 ಪಿಲ್ಲರ್ ಧರ್ಮದ್ದು, 4 ಕಾಲು. ಯಾವುದೆಲ್ಲ? ಒಂದು ತಪಸ್ಸು, ಮತ್ತೆ ಶುಚಿತ್ವ, ಮತ್ತೆ ದಯೆ, ಮತ್ತೆ ಸತ್ಯ. ಇದು 4 ಕಾಲು ಇಲ್ಲ ಕಲಿಯುಗದಲ್ಲಿ. 4 ಕಾಲು ಇಲ್ಲದ ಕಾರಣ 4 ಕಾಲು ಇಲ್ಲ ಆದ ಕಾರಣ ಎಂತಾಗ್ತದೆ? ಶಾಂತಿ ಇಲ್ಲ. 4 ಕಾಲು, ಒಂದು ಫಸ್ಟ್ ತಪಸ್ಸು, ಶುಚಿತ್ವ, ದಯೆ ಮತ್ತೆ ಸತ್ಯ. ಶ್ಲೋಕ 11, 12. ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತಂ ಉಪಾಶ್ರಿತ ಕಾಮ ಉಪಭೋಗ ಪರಮ ಏತವಾ ಇತಿ ನಿಶ್ಚಿತ ಆಶಾಪಾಶಾಸ್ತೈರ್ಬದ್ಧ ಕಾಮಕ್ರೋಧ ಪರಾಯಣ ಹಿಯಂತೆ ಕಾಮ ಭೋಗಾರ್ಥಂ ಅನ್ಯೇನ ಅರ್ಥ ಸಂಚಯಾನ್. ಇಂದ್ರಿಯ ಭೋಗ ಮಾನವನಾಗದ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಯಾರು ಬೇಕಾದ್ರೆ ಹೇಳಿ, ಅವ್ರು ಹೇಳೋದು ಅದೇ, ನಾವು ಜಾಲಿ ಮಾಡಬೇಕು, ಲಿವ್ ದ ಫುಲ್ಲೆಸ್ಟ್, ಎಂಜಾಯ್ ಮಾಡ್ಬೇಕಂತ ಈ ಲೈಫನ್ನು. ಹೀಗೆ ಬದುಕಿನ ಕೊನೆವರೆಗೆ ಅವ್ರದ್ದು ಅಳೆಯಲಾದ ಆತಂಕ, ಲಕ್ಷಾಂತರ ರೂಪಾಯಿಗಳು ಇಚ್ಛೆ, ಎಷ್ಟು ಬರ್ತದೆ, ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧದಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗೆ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸ್ತಾರೆ. ಶ್ಲೋಕ 13, 14, 15. ಇದಂ ಅದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯ ಮನೋರಥಂ ಇದಂ ಅಸ್ಥಿದಂ ಅಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೋ ಮಯಾ ಹತ ಶತ್ರು ಅನಿಶೇ ಚಾಪರನ್ ಅಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆದ್ಯೋ ಅಭಿಜಾನ್ವಾನ್ ಅಸ್ಮಿ ಕೋ ಅನ್ಯೋ ಅಸ್ತಿ ಸದೃಶೋ ಮಯಾ ಯಕ್ಷೇತಾಶಯಾಮಿ ಮೋದಿಷ್ಯ ಇತಿ ಅಜ್ಞಾನ ವಿಮೋಹಿತ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆ ಅನುಗುಣವಾಗಿ ಇನ್ನು ಹೆಚ್ಚಾಗಿ ಸಂಪಾದಿಸ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚಾಗುತ್ತಾ ಹೋಗ್ತದೆ. ಅವನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ.
ನನ್ನ ಇತರ ಶತ್ರುಗಳನ್ನು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗಪಡುವ ನಾನೇ, ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ, ನಾನೇ ಅತ್ಯಂತ ಶ್ರೀಮಂತ ನೆಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿ ಆದವರು ಮತ್ತು ಸುಖಿ ಆದವರು ಯಾರು ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು. ಎಸ್, ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು. ಒಂದು ನಿಮಿಷ. ಎಸ್, ದಾನ ಕೊಡುವೆನು, ಅನಂತರ ಮೋದ ಕೊಡುವೆನು. ಹೀಗೆ ಇಂಥ ಮನುಷ್ಯನು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಎಸ್, ಇದನ್ನು ನಾವು ಹೇಗೆ ತಿಳಿಯುವಂಥದ್ದು? ಈಗ ನೋಡಿ, ಪ್ರಭುಪಾದ ಇದರಲ್ಲಿ 2 ಪಾಯಿಂಟ್ ಹೇಳ್ತಾರೆ. ನಾನು 2 ಪಾಯಿಂಟ್ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೆಲ್ಲ ಪಾಯಿಂಟ್? ಒಂದೆಂತಂದ್ರೆ ಇಲ್ಲಿ ಹಿರಣ್ಯಕಶಿಪು ಮತ್ತೆ ಇದು ಕಂಸ. ಈಗ ಪ್ರಭುಪಾದ ಹೇಳುವಂಥದ್ದು, ಈಗ ಅಟ್ ಪ್ರೆಸೆಂಟ್ ವಿಶ್ವದಲ್ಲಿ ಮಲ್ಟಿ ಬಿಲಿಯನೇರ್, ಅತಿ ಶ್ರೀಮಂತ ಅಮೆರಿಕದಲ್ಲಿ ಯಾರು ಇರ್ತಾನೆ, ಅವ ಹಿರಣ್ಯಕಶಿಪನ ಎದುರು ಏನು ಅಲ್ಲ ಅಂತೆ. ಅಂದ್ರೆ ಹಿರಣ್ಯಕಶಿಪಲ್ಲಿ ಇದ್ದ 0.00001% ಕೂಡ ಅವನಲ್ಲಿ ಇಲ್ಲ ಅಂತೆ. ಈಗ ಅದು ಮಲ್ಟಿ ಬಿಲಿಯನೇರ್, ಅಂದ್ರೆ ತುಂಬಾ ಶ್ರೀಮಂತ. ಬಿಲಿಯನೇರ್, ಟ್ರಿಲಿಯನೇರ್, ಬಿಲಿಯನೇರ್ ಯಾರು ಇರಲಿ, ಮಿಲಿಯನೇರ್. ಯಾಕೆ ನೋಡಿ, ಇಲ್ಲಿ ನೋಡಿ, ಫುಲ್ ಬಂಗಾರ ನೀವು ಕಾಣ್ಬೋದು ನಿಮ್ಗೆ. ಅಂದ್ರೆ ಹಿರಣ್ಯ ಅಂದ್ರೆ ಬಂಗಾರ, ಕಶಿಪು ಅಂದ್ರೆ ಸಾಫ್ಟ್ ಬೆಡ್. ಹಾಗಾಗಿ ಹಿರಣ್ಯ ಕಶಿಪು ಅಂದ್ರೆ ಅಷ್ಟು ಅವನ ಹತ್ರ ಸಂತಸ್ತಿತ್ತು. ಆದ್ರೆ ಎಂತ ಆಯ್ತು? ನರಸಿಂಹ ಬಂದ ಅವನನ್ನು ಕೊಂದ. ಮತ್ತೆ ಇಲ್ಲಿ ಕಂಸನ ಬಗ್ಗೆ ಪ್ರಭುಪಾದ ಹೇಳುವಂಥದ್ದು, ಈ ದೇವಕಿಯ 8ನೇ ಮಗುವನ್ನು ಸಾಯಿಸುವಾಗ ಅದು ದೇವಿಯ ರೂಪ ತಾಳ್ತದೆ. ಹಾಗೆಂತಾಗ್ತದೆ? ಕಂಸ ಅಡ್ಡ ಬೀಳ್ತಾನೆ ದೇವಿಗೆ, ಮತ್ತೆ ಪ್ರಾರ್ಥನೆ ಸಲ್ಲಿಸ್ತಾನೆ. ಯಾಕಂದ್ರೆ ಅವು ದೇವಿಯ ಭಕ್ತ. ಪ್ರಾರ್ಥನೆ ಸಲ್ಲಿಸಿ ಅಲ್ಲಿ ಅವು ಹೇಳುವಂಥದ್ದು ಅವನ ತಂಗಿಗೆ, ದೇವಕಿಗೆ, ನೀನು ಯಾಕೆ ಕೂಗ್ತಾ ಇದೆಯಾ? ನೋಡಿ, ಪ್ರಭುಪಾದ ಹೇಳ್ತಾರೆ, 1 ಮಗು ಸತ್ರೆ ನಾವು ಕೂಗ್ತೇವೆ, 8 ಮಗು ಸತ್ರೆ ಕೂಗದಿರ್ಲಿಕ್ಕೆ ಆಗ್ತದ? ಅದೊಂದು ನ್ಯಾಚುರಲ್ ಅಂತ ಹೇಳ್ತಾರೆ. ಕೂಗ್ತಾ ಇದ್ದಾರೆ. ಅದಕ್ಕೆ ಇವ ಹೇಳೋದು, ಯಾಕೆ ಕೂಗ್ತಾ ಇದೆಯಾ? ಆತ್ಮಗೆ ಸಾವಿಲ್ಲ, ದೇಹ ಸತ್ತಿದೆ ಅಷ್ಟೇ. ಪ್ರಭುಪಾದ ಆತ್ಮದ ಜ್ಞಾನ ಇತ್ತಂತೆ ಅವನಿಗೆ, ಕಂಸನಿಗೆ. ಈಗದು ಸೋಕಾಲ್ಡ್ ಮಿಲಿಯನರಿಗೆ ಆತ್ಮದ ಜ್ಞಾನ ಇಲ್ಲ. ಹಾಗೆ ಪ್ರಭುಪಾದ ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಹಿರಣ್ಯಕಶಿಪು ಆಗ್ಲಿ ಕಂಸ ಆಗ್ಲಿ ಅವ್ರದ್ದು ಎಲ್ಲ ಇತ್ತು. ಆದ್ರೆ ಒಂದೇ ಅಂತ, ಅವರು ಕೃಷ್ಣನ ವೈರಿ. ಈಗ ಕಲಿಯುಗದಲ್ಲಿ 99.9% ಜನರು ಎಲ್ಲರೂ ಅಸೂಯೆ ಭಗವಂತನ ಮೇಲೆ. ಹಾಗಾಗಿ ಅವನದು ಎಷ್ಟೇ ಇರಲಿ, ಆದ್ರೆ ಇವರ ಎದುರು ಏನೂ ಅಲ್ಲ. ಇವರನ್ನು ಕೃಷ್ಣ ಹೊಂದಿದ್ದಾನೆ, ಅವರನ್ನು ಬಿಡ್ತಾನೆ. ಪ್ರಭುಪಾದ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ 11 ದಿನದಲ್ಲಿ ನಾನು ಕಾಲನಾಗಿ ಬರ್ತೇನೆ. ಹಾಗಾಗಿ ಯಾವುದೇ ಎಂಥದೇ ದೊಡ್ಡ ಜನ ಇರಲಿ, ಕೃಷ್ಣನಿಗೆ ಸರೆಂಡರ್ ಆಗದಿದ್ರೆ ಕೃಷ್ಣ ಅಂತ ಹೇಳುವಂಥದ್ದು, ನಾನು ಕಾಲ, ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎಲ್ಲರನ್ನು ಕೊಲ್ಲಿಗೆ ಬಂದಿದೆ. ಪ್ರಭುಪಾದ ಹೇಳ್ತಾರೆ ಹೇಗೆ ಅಂದ್ರೆ, ಈಗ ಬೆಕ್ಕು ಮರಿಯನ್ನು ಹೇಗೆ ಕೊಂಡೋಗ್ತದೆ? ಚಂದ ಮಾಡಿ ಕೊಂಡೋಗ್ತದೆ, ಹೀಗೆ ನೆಕ್ತದೆ. ಅದೇ ಇಲಿಯನಿಗೆ ಕಚ್ತದೆ. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು, ಸಾವು ಇಬ್ಬರಿಗೂ ಉಂಟು, ಭಕ್ತನಿಗೂ ಕೂಡ ಉಂಟು, ಅಭಕ್ತನಿಗೂ ಕೂಡ ಉಂಟು. ಆದ್ರೆ ಭಕ್ತನನ್ನು ಕೃಷ್ಣ ಎಂತ ಮಾಡ್ತಾನೆ? ಆ ಬೆಕ್ಕು ಹೇಗೆ ಚಂದ ಮಾಡಿ ಮರಿಬೇಕನ್ನು ಹೇಗೆ ಕೊಂಡು ಹೋಗ್ತದೆ, ಆದ್ರೆ ಅಭಕ್ತನನ್ನು, ಇಲಿಯನ್ನು ಹೇಗೆ ಸಾಯಿಸ್ತದೆ ಆ ರೀತಿ ಕೊಂಡು ಹೋಗ್ತದೆ. ಹಾಗೆ ನಾವು ಇದರಲ್ಲಿ ಎಂತ ತಿಳಿಬೇಕು? ರಾಕ್ಷಸಿ ಸ್ವಭಾವದವರು ಈಗ ಅವರು ಹಾರಾಡ್ಬೋದು, ನಾನು ದೇವರಿಲ್ಲ, ನಾನು ಮಾಡಿದ್ದೇನೆ ಅಂತ. ಆದ್ರೆ ಎಷ್ಟು ಸಮಯ ಹಾರಾಡ್ಬೋದು ಅವರು? ಜಾಸ್ತಿ ಸಮಯ ಅಲ್ಲ. ಹಾಗೆ ನಾವು ಇದರಲ್ಲಿ ಎಂತ ತಿಳಿಬೇಕಂದ್ರೆ, ನಾವು ಕೃಷ್ಣನನ್ನು ಒಬ್ಬೇಕು, ಅವನಿಗೆ ನಾವು ಸರೆಂಡರ್ ಆಗ್ಬೇಕು, ಈ ಆಸುರುಗಳನ್ನು ಬಿಡಬೇಕು. ಶ್ಲೋಕ 16. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಕಾಶದ ಕಾಮ ಭೋಗೇಶು ಪತಂತಿ ನರಕೆ ಅಸುಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ನೋಡಿ, ಅವರು ಈ ರೀತಿ ಮಾಡಿದವರು ಎಲ್ಲಿ ಹೋಗ್ತಾರೆ? ಈ ಲೈಫಲ್ಲಿ ಈಗ ಪ್ರಭುಪಾದ ಹೇಳ್ತಾರೆ, ಈ ಲೈಫಲ್ಲಿ ನಾನು ಡಾಕ್ಟರ್, ಈ ಲೈಫಲ್ಲಿ ನಾನು IAS ಆಫೀಸರ್. ನೆಕ್ಸ್ಟ್ ಲೈಫಲ್ಲಿ ಅಂತ, ನೆಕ್ಸ್ಟ್ ಲೈಫಲ್ಲಿ ಈ IAS ಡಾಕ್ಟರ್ ಎಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಸಾಯುವಾಗ ನಾವೀಗ ಕೃಷ್ಣ ಹೇಳ್ತಾನೆ ನಾನು ಕಾಲ ಆಗಿ ಬರ್ತೇನೆ ಅಂತ. ಅಲ್ಲಿ ಕೃಷ್ಣ ಹತ್ರ ನಾನು IAS ಇಲ್ಲಿ ಮಾತ್ರ,
ಅವ ಸೀದಾ ನಮ್ಮನ್ನು ಕೊಂಡೋಗ್ತಾನೆ. ಹಾಗಾಗಿ ಈ IAS, ನಾನು ಡಾಕ್ಟರ್ ಅದಿದು ಈ ಲೈಫಲ್ಲಿ ಮಾತ್ರ, ಸತ್ತ ಮೇಲೆ ಬೇರೆ ಸ್ಟಾರ್ಟಿಂಗ್ ಆಗ್ಬೇಕು ಮತ್ತೆ ನಾವು ಬೇರೆ. ಹಾಗಾಗಿ ಇವರಿಗೆ ಎಂತಾಗ್ತದೆ, ಹೀಗೆ ಅವರು ಹಲವಾರು ಆತಂಕಗಳ ಪ್ರಾಂತರಾಗಿ ಮಾಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗ ಅತಿಯಾಗಿ ಆಸಕ್ತರಾಗು ನರಕಕ್ಕೆ ಬೀಳುತ್ತಾರೆ. ಕೃಷ್ಣ ಹೇಳ್ತಾರೆ, ನಾವು ಹೇಳುವುದಲ್ಲ. ಅಂತವರು ಯಾರು ಕೃಷ್ಣನ ದೂಡ್ತಾರೆ, ಆಶ್ರಯಿಸಬಹುದು, ಅವರು ನರಕಕ್ಕೆ ಬೀಳುತ್ತಾರೆ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತ ಮಾಂ ಆತ್ಮಪರಾಧೇಷು ಪ್ರದ್ವಿಷಂತೋ ಅಭಯ ಸೂಯಕ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರು ದೇಹದಲ್ಲಿ ಮತ್ತು ಇತರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮೇಶ್ವರನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ನೋಡಿ, ಎಂಥವರಿಗೆ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇದೆಲ್ಲ ಉಂಟು. ಹಾಗಾಗಿ ಎಂತ ಮಾಡ್ತಾರೆ, ದಿಗ್ಭ್ರಾಂತ. ಇಲ್ಲಿ ನೋಡಿ, ಇದು ಶಿಶುಪಾಲ ಎಂತ ಹೇಳುವಂಥದ್ದು, ಶಿಶುಪಾಲ ಹೇಳುವಂಥದ್ದು ಅರ್ಜುನ ಮತ್ತೆ ಭೀಮನಿಗೆ, ನೀವು ಯಾಕೆ ಕೃಷ್ಣನನ್ನು ದೇವರಾಗಿ ಟ್ರೀಟ್ ಮಾಡಿದ್ರೆ, ಅವ್ರು ನಮಗೆ ಮನುಷ್ಯ. ಅವ್ರಿಗೆ ಸಿಟ್ಟು ಬರ್ತದೆ, ಕೊಲ್ಲಿಗೆ ಹೋಗ್ತಾರೆ. ಕೃಷ್ಣ ನಿಲ್ಲಿಸ್ತಾನೆ, ಅವನ್ ನಾನು ಕೊಲ್ತೇನಂತ. ಮತ್ತೆ ಅವಾಗ ಕೊಲ್ಲುವಂಥದ್ದು ಕೃಷ್ಣ. ಶ್ಲೋಕ 19. ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಶರಂ ಅಶುಭಾನ್ ಆಸುರಿಶ್ವ ಏವ ಯೋನಿಷು. ಅಸೂಯ ಪರರು, ಕ್ರೂರರು, ನರಾಧಮರು ಆದವರು ನಾನು ನಿರಂತರವಾಗಿ ಐಕ ಅಸ್ತಿತ್ವ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ. ಎಂತಾಗ್ತದೆ ಅವರು ಮತ್ತೆ ಗಡಿ ಈ ಯಾವುದು ಆಸುರಿ ವರ್ಗಕ್ಕೆ ಹೋಗ್ತಾರೆ. ಅವರು ಅಂದ್ರೆ ನರಕಕ್ಕೆ ಹೋಗ್ತಾರೆ. ಆಸುರಿ ಜೀವವರ್ಗಗಳಲ್ಲಿ ಅವರು ತಳ್ಳುತ್ತಾನೆ ಕೃಷ್ಣ. ಶ್ಲೋಕ 20. ಆಸುರಿಂ ಯೋನಿಂ ಆಪನ್ನ ಮೂಢ ಜನ್ಮನಿ ಮಾಂ ಅಪ್ರಾಪ್ಯೇವ ಕೌಂತೆಯ ತಥೋ ಯಾಂತಿ ಅದಮಾಂ ಗತಿ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂಥ ಜನರು ಎಂದು ನನ್ನ ಬಳಿಗೆ ಬರಲಾರರು. ಅವ್ರು ಬರುವುದಿಲ್ಲ ಅಂತ. ಕ್ರಮೇಣ ಅವರು ಅಧಮಗತಿಗೆ, ಅಧಮ ಅಂದ್ರೆ ಲೋವೆಸ್ಟ್ ಅಂದ್ರೆ ಡೀಪ್, ನರಕದಲ್ಲಿ ಕೂಡ ತುಂಬಾ ಲೋವೆಸ್ಟ್ ಉಂಟು, ಅಲ್ಲಿಗೆ ಹೋಗ್ತಾರಂತ. ಶ್ಲೋಕ 21. ತ್ರಿವಿಧಂ ನರಕಾಶೇದಾಂ ದ್ವಾರಂ ನಾಶನಂ ಆತ್ಮನ ಕಾಮ ಕ್ರೋಧ ಸತ ಲೋಭ ತಸ್ಮಾತ್ ಏತತ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿ ಇವುಗಳನ್ನು ಬಿಡಬೇಕು, ಏಕೆಂದ್ರೆ ಅವು ಆತ್ಮದ ಅವನತಿಗೆ ಕಾರಣವಾಗ್ತದೆ. ಈ ಕಾಮಕ್ಕೆ ಯಾರು? ಕಾಮಕ್ಕೆ ರಾವಣ ಅಂತ ಹೇಳುವಂಥದ್ದು. ರಾವಣ ಹೇಳುವಂಥದ್ದು ವಿಭೀಷಣ ಹತ್ರ, ನಾನು ಸೀತೆಯನ್ನು ಕನ್ವಿನ್ಸ್ ಮಾಡಿ ಮದುವೆ ಆಗ್ತೇನೆ. ವಿಭೀಷಣ ಹೇಳ್ತಾನೆ, ಅದು ಇನ್ನು ಜನ್ಮದಲ್ಲಿ ಸಾಧ್ಯ ಇಲ್ಲ. ಸೀತೆ ಯಾವಾಗಲೂ ರಾಮನ ಆಸೆ. ಅದು ಆಕ್ಚುಲಿ ಒರಿಜಿನಲ್ ಸೀತೆ ಅಲ್ಲ, ಅದು ಮಾಯ ಸೀತೆ ಅಲ್ಲಿ ಹೋದದ್ದು. ಯಾಕೆಂದ್ರೆ ಅವ ಕಾಡಲ್ಲಿ ಯಾವಾಗ ನೋಡ್ತಾನೆ ಆಗ ಒರಿಜಿನಲ್ ಸೀತೆ ಹೋಗ್ತದೆ, ಅಲ್ಲಿ ಬರುವಂಥದ್ದು ಮಾಯ ಸೀತೆ, ಅದು ದೇವಿ ಸೀತೆ. ಹಾಗಾಗಿ ಕಾಮ. ಸೆಕೆಂಡ್ ಕ್ರೋಧಕ್ಕೆ ಹಿರಣ್ಯಕಶಿಪು ಅಂತ ಹೇಳುವಂಥದ್ದು. ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನೆ, ಹೊಡಿತಾನೆ ಬರ್ತಾನೆ, ಅದು ಕ್ರೋಧ. ನೆಕ್ಸ್ಟ್ ಲೋಭ ಯಾರು? ದುರ್ಯೋಧನ ಅಂತ ಹೇಳುವಂಥದ್ದು. ಹೇಳುವಂಥದ್ದು ಕೃಷ್ಣ ಹೇಳ್ತಾನೆ, ಅವರಿಗೆ ಒಂದು ಸಣ್ಣ 5 ಹಳ್ಳಿ ಕೊಡುವಂಥ. 5 ಹಳ್ಳಿ, 1 ಇಂಚು ಕೊಡುವುದಿಲ್ಲ, ಎಲ್ಲ ನನಗೆ ಬೇಕು. ಹಾಗೆ ಲೋಭ. ಹಾಗಾಗಿ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ್ಯ ಇಂಥದ್ದೆಲ್ಲ ಒಳಗೆ ಉಂಟು. ಇದೆಲ್ಲ ಹೊರಗೆ ಬರಬೇಕು, ಇದನ್ನು ಬಿಡಬೇಕು ನೋಡಿ, ಏಕೆಂದ್ರೆ ನಾವು ಆತ್ಮದ ಅವನತಿಗೆ ಕಾರಣವಾಗ್ತದೆ. ಶ್ಲೋಕ 22. ಏತೇರ್ ವಿಮುಕ್ತ ಕೌಂತೆಯ ತಮೋದ್ವಾರ ಸ್ತ್ರೀಭಿರ್ನರಃ ಆಚರತಿ ಆತ್ಮನ ಶ್ರೇಯಸ್ತಥೋ ಯಾತಿ ಪರಾಂ ಗತಿ. ಕುಂತಿಯ ಮಗನ ಅರ್ಜುನನೇ, ನರಕದ ಈ ದ್ವಾರಗಳನ್ನು ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರ ನೆರವಾಗ ಕರ್ಮವನ್ನು ಮಾಡುತ್ತಾನೆ. ನೋಡಿ, ಯಾವಾಗ ಕೃಷ್ಣ ಮಧ್ಯ ತಗೊಳ್ತೇವೆ ಆಗ ಇದರಿಂದ ನಾವು ಹೊರಗೆ ಬರ್ತೇವೆ. ಈ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ, ಮತ್ತೆ ಅವ ಹೋಗ್ತಾನೆ. ನೋಡಿ, ಫಸ್ಟಿಗೆ ಸರಿಯಾದ ಬೋನಫೈಡ್ ಗುರು, ಮತ್ತೆ ಶಾಸ್ತ್ರವನ್ನು ಕಲಿಯುವಂಥದ್ದು, ಮತ್ತೆ ಸ್ವಲ್ಪ ತಪಸ್ಸು ಮಾಡಬೇಕು, ಮತ್ತೆ ನಮ್ಮ ಸೆನ್ಸ್ ಕಂಟ್ರೋಲ್, ಇಂದ್ರಿಯಗಳ ನಿಗ್ರಹ, ಮತ್ತೆ ಆಧ್ಯಾತ್ಮಿಕ ಜ್ಞಾನ, ಮತ್ತೆ ನಮ್ಮ ಕೃಷ್ಣ ಧಾಮಕ್ಕೆ ಹೋಗ್ಬೋದು. ಶ್ಲೋಕ 23. ಯಾ ಶಾಶ್ವವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತ ನ ಚ ಸಿದ್ಧಿಂ ಆವಾಪನೋತಿ ನ ಸುಖಂ ನ ಪರಾಂ ಗತಿ. ಯಾರು ಶಾಶ್ವತವನ್ನು ತ್ಯಜಿಸಿ ತನ್ನ ಅನಿಸಿಕೆಗಳನ್ನು ಕರ್ಮ ಮಾಡೋನು ಅವನಿಗೆ ಪರಿಪೂರ್ಣವಾಗಿ ಸುಖವಾಗಲಿ ಪರಮಗತಿ ದೊರೆಯುವುದಿಲ್ಲ. ಹೆಚ್ಚಿನವರು ಇದ್ದಾರೆ, ಅಂದ್ರೆ ಅವರಿಗೆ ಎಂತ ಅದು ಸರಿ, ಅದು ತಪ್ಪು. ಅವ ನೋಡಿ,
ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ, ಶಾಸ್ತ್ರದಲ್ಲಿ ಹೀಗೆ ಕೊಟ್ಟಿದೆ ಅದನ್ನು ಬಿಟ್ಟು ಅವನ ಅನಿಸಿಕೆ ಮಾಡುವ ಅಂತ ಅವನಿಗೆ ಪರಿಪೂರ್ಣ ಸಿಗುವುದಿಲ್ಲ, ಸುಖ ಇಲ್ಲ, ಪರಮಗತಿ ಇಲ್ಲ ಅಂದ್ರೆ. ಶ್ಲೋಕ 24. ತಸ್ಮಾ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹರ್ಷಸಿ. ಆದರೂ ಮನುಷ್ಯನ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಶಾಸ್ತ್ರ ಪ್ರಕಾರ ಹೋಗ್ಬೇಕು, ನಮ್ಮ ಪ್ರಕಾರ ಅಲ್ಲ. ಶಾಸ್ತ್ರ ಹೇಳಿದೆ ಎಂತ ಕರ್ತವ್ಯ ಎಂತ ಕರ್ತವ್ಯ ಅಲ್ಲ. ಇಂಥ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರು ಸಾಧ್ಯವಾಗ ಕರ್ಮ ಮಾಡುವುದು. ಮತ್ತೆ ಇದನ್ನು ನಾವು ಗ್ರಾಜುವಲ್ ಮೇಲೆ ಬರ್ತಾನೆ. ಇದು ನೋಡಿ, ಕೃಷ್ಣ ಮತ್ತೆ ಬಲರಾಮ್, ಇದು ಸಂದೀಪಿನ ಮುನಿ, ಅವರಿಗೆ ಹೋಗ್ಬೇಕಂದ್ರೆ ಇಲ್ಲ, ಆದ್ರೂ ಕೂಡ ಅವರು ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅವರು? ಯಾಕೆಂದ್ರೆ ಗುರು ಬೇಕು. ಶ್ರೀ ಗುರು ಚರಣ ಪದ್ಮ ಕೇವಲ ಬಕಾತಿ ಸದ್ಮಾ ಬಾಂಧೋ ಮೋಯಿ ಸಾವಧಾನ ಮಾತೆ ಚಹರ ಪ್ರಸಾದೆ ಬಾಯ್ ಎ ಬಾಬಾ ತೋರಿಯಾ ಜಹಾಯ್ ಕೃಷ್ಣ ಪ್ರಾಪ್ತಿ ಹೋಯ್ ಜಹ ಹೋಯ್ತೆ ಗುರುಮುಖ ಪದ್ಮ ವಾಕ್ಯ ಚಿತ್ತತೆ ಕೊರಿಯಾಯ್ ಕ್ಯಾ ಹರ್ ನಾ ಕೊರಿ ಹೋ ಮಾನೆ ಆಶಾ. ಅಂದ್ರೆ ಬೆಳಿಗ್ಗೆ ಗುರು ಪೂಜೆಯಾಗ ನಾವು ಹಾಡ್ತೇವೆ ಪ್ರಭುಪಾದಿಗೆ. ಯಾಕೆಂದ್ರೆ ಗುರು ಬೇಕು. ಗುರು ಇಲ್ಲದೆ ನಮ್ಗೆ ಆಧ್ಯಾತ್ಮದಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುದಿಲ್ಲ. ಗುರು ಕೃಷ್ಣ ಪ್ರಸಾದ ಪಾಯ್ ಭಕ್ತಿಲತಾ ಬೀಜ. ಈ ಭಕ್ತಿಲತಾ ಬೀಜ ಬೇಕಿದ್ರೆ ಗುರು ಮತ್ತೆ ಕೃಷ್ಣನ ಕೃಪೆ ಬೇಕು. ಪ್ರಭುಪಾದ ಹೇಳ್ತಾರೆ, ಗುರು ಒಮ್ಮೆ ಹೇಳಿದ್ರೆ ಸಾಕಂದ್ರೆ ಕೃಷ್ಣ ಹತ್ರ, ಇವ ನನ್ನ ಜನ, ಆಯ್ತು ನಮ್ಮ ಲೈಫ್ ಸಕ್ಸಸ್. ಇವ ನನ್ನ ಜನ. ಈಗ ನಾವು ಕೆಲವೊಮ್ಮೆ ಹೇಳ್ತೇವಲ್ಲ ಎಲ್ಲಾದ್ರೂ ಹೋಗುವಾಗ, ಎಸ್ ಅವ್ರು ನನ್ನ ಜನ, ಅವರನ್ನು ಬಿಡಿ ಒಳಗೆ ಅಂತ. ಅದೇ ರೀತಿ ಕೃಷ್ಣನಿಗೆ ಗುರು ಹೇಳಿದ್ರೆ ಇವ ನನ್ನ ಜನ, ಎಸ್ ನಾವು ಪಾಸ್. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರ ಪ್ರಶ್ನೆ